ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕೀರ್ತಿ. ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಸಂಚಿಕೆಯಲ್ಲಿ ಒಂದು ಕಾಯಿಲೆ ಬಗ್ಗೆ ನಾವು ಮಾತಾಡ್ತೇವೆ, ಅವಲೋಕಿಸ್ತೇವೆ, ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಇದೇ ಸಂಚಿಕೆಯಲ್ಲಿ ಇನ್ನೊಂದು ಕೆಲಸ ಆಗ್ಲಿಕ್ಕಿದೆ. ಅದೇನು ಅಂತ ಹೇಳಿದ್ರೆ ಅಪಸ್ಮಾರ, ಮೂರ್ಛೆ ರೋಗ. ಈ ವಿಚಾರದ ಕುರಿತಾಗಿ ನಾವು ಮಾತಾಡ್ಲಿಕ್ಕಿದ್ದೇವೆ. ಆದರೆ ಅಪಸ್ಮಾರ ಅಂತ ಹೇಳಿದ್ರೆ ಅಷ್ಟೊಂದು ಪರಿಚಿತವಾದಂತಹ ಪದ ಅಲ್ಲ. ಬಹುಶಃ ಫಿಟ್ಸ್ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗ್ತದೆ, ಒಂದು ರೀತಿಯ ಭಯ ಹುಟ್ಟಿಸುವಂತಹ ಕಾಯಿಲೆ ಇದು. ಈ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ವಿಶೇಷ ತಜ್ಞರು ಡಾಕ್ಟರ್ ರೋಹಿತ್ ಪೈ, ಅಸೋಸಿಯೇಟ್ ಪ್ರೊಫೆಸರ್ ಆಫ್ ನ್ಯೂರಾಲಜಿ, KMC ಹಾಸ್ಪಿಟಲ್ ಮ್ಯಾಂಗ್ಳೂರ್, ಫಲ್ನೀರ್ ಕ್ಲಿನಿಕ್ ಮ್ಯಾಂಗ್ಳೂರ್. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಡಾಕ್ಟರ್, ಈ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಒಂದು ಪದ್ಧತಿ ಇದೆ. ಡಾಕ್ಟರ್ ಪ್ರತಿಯೊಬ್ಬರನ್ನ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಆದರೆ ನಾವು ಈ ಬಾರಿ ಕೇಳ್ತಾ ಇದ್ದೇವೆ, ನೀವು ಚೆನ್ನಾಗಿದ್ದೀರಾ ಡಾಕ್ಟರ್? ನಾನು ಚೆನ್ನಾಗಿದ್ದೇನೆ. ಎಸ್. ಸೊ ನಿಮ್ಮ ನಗುವಿನಿಂದ ಈ ಕಾರ್ಯಕ್ರಮ ಶುರು ಮಾಡೋಣ. ಈ ಅಪಸ್ಮಾರ ಅಂತ ಹೇಳುವಂಥದ್ದು ಬಹುಶಃ ಎಲ್ರಿಗೂ ಗೊತ್ತಿಲ್ಲ ಈ ಪದದ ಬಗ್ಗೆ. ಅಪಸ್ಮಾರ ಅಂತ ಹೇಳಿದರೆ ಇದು ಯಾವ ಸಂಸ್ಕೃತ ಪದವೋ ಅಂತ ನಾವು ಭಾವಿಸ್ತೇವೆ. ಆದರೆ ಇದು ನಮ್ಮ ಜೀವನದಲ್ಲಿ ಬಂದು ಹೋಗುವಂತಹ ಕಾಯಿಲೆ, ನಮ್ಮ ಸುತ್ತಮುತ್ತ ಕಂಡುಕೊಳ್ಳುವಂತಹ ಕಾಯಿಲೆ. ಅಪಸ್ಮಾರ ಅಂತ ಹೇಳಿದರೆ ಏನು? ಅಪಸ್ಮಾರ ಅಂತ ಹೇಳಿದರೆ ಒಂದು ಮೆದುಳಿನ ಒಂದು ರೋಗ. ಮೆದುಳು ನರಮಂಡಲದಲ್ಲಿ ಒಂದು ವಿದ್ಯುತ್ ಓಡಾಟ ಇರ್ತದೆ, ಸಂಚಲಿಕೆ ಇರ್ತದೆ. ಅದರಲ್ಲಿ ಏನಾದರೂ ಏರ್ಪೇರ್ ಇದ್ದಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಬಂದಾಗೆ ಅಪಸ್ಮಾರ ಅಂತ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಏನಾದರೂ ಸ್ವಿಚ್ಚಲ್ಲಿ ಶಾರ್ಟ್ ಸರ್ಕ್ಯೂಟ್ ಬಂದರೆ ಹೇಗೆ ಸ್ಪಾರ್ಕ್ ಬರ್ತದೆ, ಅದೇ ಥರ ಅಪಸ್ಮಾರ ಮೆದುಳಿನ ಒಂದು ಸ್ಪಾರ್ಕ್. ಮೆದುಳಲ್ಲಿ ವಿದ್ಯುತ್ ಸಂಚಲನೆಯಲ್ಲಿ ಏನಾದರೂ ಏರ್ಪೇರ್ ಇದ್ದಲ್ಲಿ ಅಪಸ್ಮಾರ ಆಗಿ ಬರ್ತದೆ. ಅದಕ್ಕೆ ಸಾಮಾನ್ಯವಾಗಿ ಫಿಟ್ಸ್ ಅಂತ ಕರಿತೇವೆ, ಸೀಜರ್ ಅಂತ ಕರಿತೇವೆ, ಮೂರ್ಛೆ ರೋಗ ಅಂತ ಕರಿತೇವೆ. ಸೊ ಸಾಮಾನ್ಯತಃ ಯಾವುದೇ ಒಂದು ಮೆದುಳು ಭಾಗದಲ್ಲಿ ಅದು ಉತ್ಪತ್ತಿ ಆಗ್ತಿದೆ, ಅದರ ಲಕ್ಷಣ ಕೊಡುತ್ತದೆ. ಸೊ ಅದರ ನಾನು ವಿವರಿಸ್ತೇನೆ ಮುಂದೆ, ನಮ್ಮ ಇದರಲ್ಲಿ ನಾನು ವಿವರಿಸ್ತೇನೆ. ಎಸ್. ಈಗ ಫಿಟ್ಸ್ ಅಥವಾ ಮೂರ್ಛೆ ರೋಗ ಇದೆರಡೂ ಒಂದೇ ಕಾಯಿಲೆಯ ಅಥವಾ ಬೇರೆ ಬೇರೆ ಆಯಾಮ ಇದೆ? ಅಲ್ಲ, ಫಿಟ್ಸ್ ಮತ್ತೆ ಮೂರ್ಛೆ ರೋಗ ಒಂದೇ. ಫಿಟ್ಸ್ ಮತ್ತೆ ಮೂರ್ಛೆ ರೋಗ ನಾವು ಸೀಜರ್ ಅಂತ ಕರಿತೇವೆ. ಎಪಿಲೆಪ್ಸಿ ಅಂತ ಹೇಳಿದ್ರೆ ಒಂದು ಫಿಟ್ಸ್ ಬರುವ ಟೆಂಡೆನ್ಸಿಗೆ ನಾವು ಎಪಿಲೆಪ್ಸಿ ಅಂತ ಹೇಳ್ತೇವೆ. ಯಾರಿಗೆ ಎರಡಕ್ಕಿಂತ ಜಾಸ್ತಿ ಅನ್ಪ್ರೊವೋಕ್ಡ್ ಸೀಜರ್ ಬಂದಿದೆ ಅವರಿಗೆ ನಾವು ಎಪಿಲೆಪ್ಸಿ ಅಂತ ಕರಿತೇವೆ, ಎಪಿಲೆಪ್ಟಿಕ್ ಪೇಷಂಟ್ ಅಂತ ಕರಿತೇವೆ. ಓಕೆ. ಸೊ ಈಗ ಫಿಟ್ಸ್ ಅನ್ನುವಂತಹ ಕಾಯಿಲೆ ಇದು ಯಾಕಾಗಿ ನಮಗೆ ಬರುತ್ತೆ ಅಂತ ಹೇಳಿದರೆ ಒಂದು ಕಾರಣ ಇರ್ತದೆ. ಆಹಾರ ಪದ್ಧತಿಯಲ್ಲಿ ಏನಾದರೂ ಏರುಪೇರು ಆದರೆ BP, ಶುಗರ್ ಅಂಥದ್ದೇನೋ ಬರುವಂಥದ್ದು, ಅಥವಾ ಹೃದಯಕ್ಕೆ ಸಂಬಂಧಿಸಿದಂತೆ ಜಾಸ್ತಿ ಸ್ಟ್ರೆಸ್ ತಗೊಳ್ತಾ ಇದ್ದಾರೆ, ಈ ಕಾರಣಗಳಿಂದ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆ ಬರುವಂಥದ್ದು. ಫಿಟ್ಸ್ ಅನ್ನುವಂಥದ್ದು ಯಾವ ಕಾರಣದಿಂದ ನಮ್ಮಲ್ಲಿ ಕಾಣಿಸ್ಕೊಳ್ತದೆ? ಫಿಟ್ಸಿಗೆ ನಾವು ಕಾರಣ ಒಂದು ಕಂಡು ಹಿಡಿಯಬೇಕಾದ್ರೆ ಒಂದೊಂದು ಏಜ್ ಗ್ರೂಪಲ್ಲಿ ಒಂದೊಂದು ಟೈಪ್ ಕಾರಣ ಇರ್ತದೆ. ಈಗ ಚಿಕ್ಕ ಮಕ್ಕಳಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಿಯೋನೇಟ್ಸ್ ಅಥವಾ ಚಿಲ್ಡ್ರನ್, ಚಿಕ್ಕ ಮಕ್ಕಳಲ್ಲಿ ಬೇರೆ ಕಾರಣ ಇರ್ತದೆ. ಅಡೋಲೆಸೆಂಟ್ ಏಜ್ ಗ್ರೂಪಲ್ಲಿ ಬೇರೆ ಕಾರಣ ಇರ್ತದೆ, ವಯಸ್ಸು ಆದವರಿಗೆ ಬೇರೆ ಕಾರಣ ಇರ್ತದೆ. ಈಗ ಚಿಕ್ಕ ಮಕ್ಕಳಂತ ಹೇಳಿದರೆ ಯಾರು ಈಗ ಶಿಶು, ಈಗ ನಿಯೋನೇಟ್ ಜಸ್ಟ್ ಜನಿಸಿದ ಶಿಶುವಿಗೆ ಸಾಮಾನ್ಯವಾದ ಕಾರಣ ಏನಂತ ಹೇಳಿದರೆ ಪೆರಿನೇಟಲ್ ಇನ್ಸಲ್ಟ್, ಅಂದರೆ ಡೆಲಿವರಿ ಸಮಯದಲ್ಲಿ ಏನಾದರೂ ಏರ್ಪೇರ್ ಆದರೆ ಅಥವಾ ಏನಾದರೂ ಆಕ್ಸಿಜನ್ ಕೊರತೆ ಬಂದರೆ ಅದರಿಂದ ಫಲಸ್ವರೂಪವಾಗಿ ಮೆದುಳಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ. ಈಗ ಮೆದುಳು ಅಂತ ಹೇಳಿದರೆ ಒಂದು ನರ, ಮೆದುಳಿನ ನರ, ಅದಕ್ಕೆ ಬರುವಂಥ ಆಕ್ಸಿಜನ್ ಸಪ್ಲೈ ಮತ್ತು ಬ್ಲಡ್ ಸಪ್ಲೈ ಒಂದು ನಿಮಿಷ ಅದರದ್ದು ಏನಾದರೂ ಸರ್ಕ್ಯುಲೇಷನ್ ಕಡಿಮೆ ಆದರೆ ಮೆದುಳು ಕಂಪ್ಲೀಟ್ ಡ್ಯಾಮೇಜ್ ಆಗುತ್ತೆ. ಸೊ ಈ ಡೆಲಿವರಿ ಸಮಯದಲ್ಲಿ ಏನಾದರೂ ಒಂದು ಆಕ್ಸಿಜನ್ ಇದಾಯಿತು, ಕೊರತೆ ಆಯಿತು, ಅಥವಾ ಮಗು ಇಮಿಡಿಯೇಟಾಗಿ ಹತ್ತಲಿಲ್ಲ, ಇಮಿಡಿಯೇಟ್ ಕ್ರೈ ಮಾಡಲಿಲ್ಲ ಅಂತ ಏನಾದರೂ ಸಂದರ್ಭ ಬಂದರೆ ಒಂದು ಬ್ರೈನಿಗೆ ಒಂದು ಡ್ಯಾಮೇಜ್ ಕೊಡ್ತದೆ. ಅದಕ್ಕೆ ನಾವು ಹೇಳ್ತೇವೆ ಪೆರಿನೇಟಲ್ ಇನ್ಸಲ್ಟ್ ಅಂತ ಹೇಳ್ತೇವೆ, ಹೈಪಾಕ್ಸಿಕ್ ಇನ್ಸಲ್ಟ್ ಅಂತ ಹೇಳ್ತೇವೆ. ಅದು ಒಂದು ಪ್ರಧಾನ ಕಾರಣ, ಈ ಚಿಕ್ಕ ಮಕ್ಕಳಿಗೆ ಬರುವಂಥ ಮೇನ್ ಕಾರಣ ಅದು. ಸೆಕೆಂಡ್ ಕಾರಣ ಏನಂತ ಹೇಳ್ತೇವೆ ಅಂತ ಹೇಳಿದರೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಇರ್ತವೆ. ಈಗ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ ಇರ್ತದೆ, ಗ್ಲೂಕೋಸ್ ಮೆಟಬಾಲಿಸಮ್ ಇರ್ತದೆ, ಯೂರಿಯಾ ಮೆಟಬಾಲಿಸಮ್ ಇರ್ತದೆ, ಹಾಗೆ ಯೂರಿಯಾ ಸೈಕಲ್ಸ್ ಅಂತ ಒಂದು ಮೆಟಬಾಲಿಸಮ್ ಇರ್ತದೆ. ಅದರಲ್ಲಿ ಪ್ರಾಬ್ಲಮ್ ಏನಾದರೂ ಬಂದರೆ ನಿಮಗೆ ಚಿಕ್ಕ ಮಕ್ಕಳಲ್ಲಿ ಫಿಟ್ಸ್ ಬರ್ಬೋದು. ಮೂರನೇದು ಏನು ಹೇಳ್ತೇವೆ ಅಂತ ಹೇಳಿದರೆ ಏನಾದರೂ ಇನ್ಫೆಕ್ಷನ್ ಬಂದರೆ, ಈಗ ಮೆದುಳು ಜ್ವರ, ಮೆನಿಂಜೈಟಿಸ್ ಅಥವಾ ಎನ್ಸೆಫಲೈಟಿಸ್ ಏನಾದರೂ ಹಾಗೆ ಬಂದರೆ ಫಿಟ್ಸ್ ಬರ್ಬೋದು. ಸಾಮಾನ್ಯತಃ ಇದು ಬ್ಯಾಕ್ಟೀರಿಯಾ ವೈರಸ್ ಇಂದ ಇರ್ಬೋದು, ವೈರಸ್ಸಿಂದ ಇರ್ಬೋದು,
ಬಿಯಿಂದ ಇರ್ಬೋದು. ಯಾವುದೇ ಕಾರಣದಿಂದ ಮೆದುಳು ಜ್ವರ ಬಂದರೆ ನಮಗೆ ಫಿಟ್ಸ್ ಬರುವ ಒಂದು ಸಾಧ್ಯತೆ ಇರ್ತದೆ, ಚಿಕ್ಕ ಮಕ್ಕಳಲ್ಲಿ ಸಾಧ್ಯತೆ ಇರ್ತದೆ. ಹಾಗೆ ಕೆಲವೊಂದು ಆನುವಂಶಿಕವಾಗಿ ಬರುವಂಥ ಕಾಯಿಲೆಗಳು ಇರುತ್ತೆ, ಅದಕ್ಕೆ ನಾವು ಜೆನೆಟಿಕ್ ಡಿಸೀಸ್ ಅಂತ ಹೇಳ್ತೇವೆ. ಅದರಲ್ಲಿ ನಾವು ಫಿಟ್ಸ್ ಕಂಡುಕೊಳ್ತೇವೆ. ಈಗ ಇದು ಚಿಕ್ಕ ಮಕ್ಕಳೆಲ್ಲ ಆಯಿತು. ನೆಕ್ಸ್ಟ್ ಅಡಾಲಸೆಂಟ್ ಏಜ್ ಗ್ರೂಪಲ್ಲಿ ಆಲ್ಮೋಸ್ಟ್ ಹಾಗೇನೆ, ಬಟ್ ಇನ್ಫೆಕ್ಷನ್ ಬಂದರೆ ಫಿಟ್ಸ್ ಬರ್ಬೋದು. ಯಾವುದೇ ಇನ್ಫೆಕ್ಷನ್, ಮೆನಿಂಜೈಟಿಸ್, ಮೆನಿಂಗನ್ಸೆಫಲೈಟಿಸ್, ಏನಾದರೂ ಇನ್ಫೆಕ್ಷನ್ ಅಂದರೆ ಬರ್ಬೋದು. ಏನಾದರೂ ಡ್ರಗ್ ಸೇವನೆ ಅಥವಾ ಏನಾದರೂ ಮೆಡಿಸಿನ್, ಕೆಲವು ಮೆಡಿಸಿನ್ಸಿಂದ ಪ್ರೊವೋಕ್ ಆಗ್ತಾರೆ, ಅದರಿಂದ ಬರ್ಬೋದು. ಅಥವಾ ಡ್ರಗ್ಸ್ ಅಂತ ಹೇಳಿದರೆ ಯಾವುದೇ ಕೋಕಿನ್ ಅಂಥ ಏನಾದರೂ ಡ್ರಗ್ಸ್ ಸೇವನೆಯಿಂದ ಫಿಟ್ಸ್ ಬರ್ಬೋದು. ಅದರಲ್ಲಿ ಸಹ ಒಂದು ಜೆನೆಟಿಕ್ ಕಾಯಿಲೆ ಅಂತ ಇರುತ್ತೆ, ಅದರಲ್ಲಿ ಸಹ ಕೆಲವು ಅಡಾಲಸೆಂಟ್ ಏಜ್ ಗ್ರೂಪಲ್ಲಿ ನಾವು ಫಿಟ್ಸ್ ಕಂಡುಕೊಳ್ತೇವೆ. ಈಗ ಅಡಲ್ಟ್ಸಲ್ಲಿ ಬಂದುಬಿಟ್ಟು ಇದನ್ನು ಬಿಟ್ಟು ಬೇರೆ ಕಾರಣ ಏನಂತ ಹೇಳಿದರೆ, ಏನಾದರೂ ಸ್ಟ್ರೋಕ್ ಬಂದರೆ, ಯಾರಿಗೂ ಒಂದು ಸತಿ ಸ್ಟ್ರೋಕ್ ಬರ್ತದೆ. ಸ್ಟ್ರೋಕ್ ಅಂತ ಹೇಳಿದರೆ ಪಾರ್ಶ್ವರೋಗ ಸಾಧಾರಣ ಬರೋದು ಮೆದುಳಿಗೆ ಹೋಗುವಂಥ ರಕ್ತ ಸಂಚಲನೆಯಲ್ಲಿ ಏನಾದರೂ ಪ್ರಾಬ್ಲಮ್, ಏರ್ಪೇರ್ ಇದ್ದಲ್ಲಿ, ಅಂದರೆ ಅದು ಬ್ಲಾಕ್ ಇರ್ಬೋದು, ರಕ್ತಸ್ರಾವ ಇರ್ಬೋದು. ಬ್ಲಾಕ್ ಆದರೆ ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಕರಿತೇವೆ, ರಕ್ತಸ್ರಾವ ಇದ್ದರೆ ನಾವು ಹೆಮೊರೇಜಿಕ್ ಸ್ಟ್ರೋಕ್ ಅಂತ ಕರಿತೇವೆ. ಅದು ಆದ ನಂತರ ಅದರಲ್ಲಿ ಒಂದು ಕಲೆ ಉಳಿತದೆ, ಸ್ಕಾರ್ ಅಂತ ಹೇಳ್ತೇವೆ. ಆ ಸ್ಕಾರಿಂದ ಎಪಿಲೆಪ್ಸಿ ಈ ವಿದ್ಯುತ್ ತರಂಗ ಉತ್ಪತ್ತಿ ಆಗುತ್ತೆ, ಕೆಟ್ಟ ತರಂಗ ಉತ್ಪತ್ತಿಯಾಗಿ ಅದನ್ನು ಶಾರ್ಟ್ ಸರ್ಕ್ಯೂಟ್ ಆಗಿ ನಾವು ಒಂದು ಸೀಜರ್ ಕಂಡುಕೊಳ್ತೇವೆ. ಸೊ ಇದಕ್ಕೆ ನಾವು ಹೇಳೋದು ಸ್ಕಾರ್ ಎಪಿಲೆಪ್ಸಿ ಅಂತ ಹೇಳ್ತೇವೆ. ಅದೇ ಥರ ಈಗ ಅಡಲ್ಟ್ಸ್ ಅಥವಾ ಏನಾದರೂ ವಯಸ್ಕರಿಗೆ ಏನಾದರೂ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಇದ್ದರೆ ಬರ್ಬೋದು. ಈಗ ಶುಗರ್ ಕಡಿಮೆ ಆದರೆ ಬರ್ತಾರೆ. ಕೆಲವರು ಇನ್ಸುಲಿನ್ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಅವ್ರು ಇನ್ಸುಲಿನ್ ತಗೊಳ್ಳಿರ್ತಾರೆ, ಆದರೆ ಮತ್ತೆ ಅವ್ರು ಫುಡ್ ತಗೊಳ್ಳೋದಿಲ್ಲ, ಸಡನ್ನಾಗಿ ಹೈಪೋಗ್ಲೈಸಿಮಿಯಾ, ಲೋ ಶುಗರ್ ಡೌನ್ ಆಗ್ತದೆ, ಅಂಥದ್ರಲ್ಲಿ ಫಿಟ್ಸ್ ಬರ್ಬೋದು. ಅಥವಾ ಸೋಡಿಯಂ ಕಡಿಮೆ ಆದರೆ ಹೈಪೋನೈಟ್ರಿಯಮ್ ಅಂತ ಹೇಳ್ತೇವೆ, ಸೋಡಿಯಂ ಜಾಸ್ತಿ ಆದರೆ ಹೈಪರ್ನೈಟ್ರಿಯಮ್ ಅಂತ ಹೇಳ್ತೇವೆ. ಅದೇ ಥರ ಕ್ಯಾಲ್ಶಿಯಮ್, ಸಡನ್ನಾಗಿ ಕ್ಯಾಲ್ಶಿಯಂ ಕಡಿಮೆ ಆದರೆ, ಅದು ಕ್ಯಾಲ್ಶಿಯಮ್ ಅಥವಾ ಮೆಗ್ನೀಷಿಯಮ್ ಕಡಿಮೆ ಆದರೆ ಫಿಟ್ಸ್ ನಾವು ಅಂತ ಹಾಗೆ ಬರ್ಬೋದು. ವಯಸ್ಕರಿಗೆ ಸಹ ಏನಾದರೂ ಇನ್ಫೆಕ್ಷನ್ ಬಂದರೆ ಸಹ, ಏನೋ ಬೇರೆ ಇನ್ಫೆಕ್ಷನ್, ಯೂರಿನ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಈ ಏನಾದರೂ ನ್ಯೂಮೋನಿಯಾ ಇರ್ಬೋದು. ಅವರಿಗೆ ಏನಾದರೂ ಹಿಂದೆ ಏನಾದರೂ ಸ್ಟ್ರೋಕ್ ಬಂದರೆ ಅದನ್ನು ಫಿಟ್ಸನ್ನು ಉಂಟು ಮಾಡ್ಬೋದು. ಓಕೆ, ಈಗ ಫಿಟ್ಸ್ ಅಂತ ಹೇಳಿದರೆ, ಈಗ ಒಂದು ಕ್ಷಣ ನಾವು ಏನು ಅಂದ್ಕೊಳ್ತೇವೆ, ಅವರನ್ನು ನೋಡಿದರೆ ಭಯ ಪಡ್ತೇವೆ. ಯಾರಿಗಾದರೂ ಫಿಟ್ಸ್ ಅಟ್ಯಾಕ್ ಆಗುವಾಗ ಆಗಿರ್ಬೋದು, ಭಯ ಪಡ್ತೇವೆ. ಅದ್ರ ಜೊತೆಗೆ ಒಂದು ಬೇರೆ ರೀತಿಯ ಭಾವನೆ ಅವ್ರ ಮೇಲೆ ಬೆಳೆಯುತ್ತದೆ. ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್. ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ, ಯಾರಿದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೂಡಬಿದ್ರೆಯಿಂದ ರಮೇಶ್. ಓಕೆ, ಮೂಡಬಿದ್ರೆಯಿಂದ ರಮೇಶ್ ಅವರು. ಡಾಕ್ಟರ್ ಇದ್ದಾರೆ ನಮ್ಮ ಜೊತೆ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಕೇಳ್ಬೋದು ರಮೇಶ್ ಅವರು. ನಮಸ್ತೆ ಡಾಕ್ಟ್ರೆ. ನಮಸ್ತೆ. ಈ ಚಿಕ್ಕ ಮಕ್ಕಳಲ್ಲಿ ತಾವು ಆರಂಭದಲ್ಲಿ ಹೇಳಿದ್ರಿ 2 ಸೀಸರ್ ಬಂದ್ರೆ ಅದು ನೀವು ಮತ್ತೆ ಟ್ರೀಟ್ಮೆಂಟ್ ಗೆ ತಗೊಂಡು ಹೋಗ್ಬೇಕು ಅಂತ ಹೇಳುವ ಒಂದು ಅರ್ಥ ಮಾತಾಡಿದ್ರಿ, ಅದು ಮೂರ್ಛೆ ರೋಗ ಅಂತ ಹೇಳೋ ರೀತಿಯಲ್ಲಿ. ಬಟ್ ಈ 2 ಬಂದ ಮೇಲೆ ಆಗ್ಬೇಕಾ ಅಥವಾ ಮೊದ್ಲೇ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದಾ, ಅಥವಾ ಈ ಡಿಸಾರ್ಡರ್ ಅನ್ನು ಮೊದ್ಲೇ ಏನಾದ್ರೂ ನಮ್ಗೆ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗ್ತದಾ ಪರೀಕ್ಷೆಯ ಮೇಲೆ? ಅಥವಾ ಮತ್ತೆ ಇನ್ನೊಂದೇನಂದ್ರೆ, ಈ ಮಕ್ಕಳಲ್ಲಿ ಬಹಳ ಒಂದು ಡಿಟೆಕ್ಟ್ ಆದ್ರೆ 3 ವರ್ಷ 5 ವರ್ಷ ಮೆಡಿಸಿನ್, ಬಹಳ ದೀರ್ಘಕಾಲ ಮೆಡಿಸಿನ್ ಕೊಡ್ತಾರೆ. ಆಗ ಮಕ್ಕಳ ಪರ್ಫಾರ್ಮೆನ್ಸ್, ಎಜುಕೇಶನಲ್ ಪರ್ಫಾರ್ಮೆನ್ಸ್ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಇದೆಲ್ಲ ನಿಜವಾ, ಹೇಗೆ? ಹೌದು, ಫಸ್ಟ್ ಪ್ರಶ್ನೆ ನಿಮ್ಮದು. ನಾನು ಹೇಳಿದ್ದೇನಂತ ಹೇಳಿದರೆ, 2ಕ್ಕಿಂತ ಜಾಸ್ತಿ ಅನ್ಪ್ರೊವೋಕ್ ಸೀಜರ್. ಅನ್ಪ್ರೊವೋಕ್ಡ್ ಅಂತ ಹೇಳಿದರೆ, ಕೆಲವು ಮಕ್ಕಳಲ್ಲಿ ನೀವು ಕೇಳಿರ್ಬೋದು ಫೆಬ್ರೈಲ್ ಸೀಜರ್ಸ್, ಜ್ವರ ಬಂದರೆ ಕೆಲವು ಮಕ್ಕಳಿಗೆ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಅಂದರೆ ಬಿಲೋ 5 ಇಯರ್ಸ್ ಇದ್ದ ಮಕ್ಕಳಿಗೆ ಕೆಲವು ಸತಿ ಫೆಬ್ರೈಲ್ ಸೀಜರ್ ಅಂತ ಬರ್ತದೆ. ಸೊ ಇದಕ್ಕೆ ಸಾಧಾರಣ ನಾವು ಫಿಟ್ಸಿನ ಮೆಡಿಸಿನ್ ಕೊಡೋದಿಲ್ಲ. ಅದು 2 ಸತಿ ಬರ್ಬೋದು, 2ಕ್ಕಿಂತ ಜಾಸ್ತಿ ಬರ್ಬೋದು, 3 ಸತಿ 4 ಸತಿ 5 ಸತಿ ಬರ್ಬೋದು. ಸೊ ಸಾಧಾರಣ ಒಂದು 100ರಲ್ಲಿ 10% ಜನರಿಗೆ, ಇಂಥ 10% ಮಕ್ಕಳಲ್ಲಿ ಜ್ವರ ಬಂದರೆ, ಅಂದರೆ ಜೋರು ಜ್ವರ ಬಂದರೆ, 100 ಡಿಗ್ರಿ 101 ಡಿಗ್ರಿಗಿಂತ ಜಾಸ್ತಿ ಜ್ವರ ಬಂದರೆ 10% ಮಕ್ಕಳಿಗೆ ಈ ಥರ ಫಿಟ್ಸ್ ಬರ್ಬೋದು. ಸೊ ಇಂಥ ಇದರಲ್ಲಿ ನಾವು ಎಪಿಲೆಪ್ಸಿ ಅಂತ ಕರೆಯೋದಿಲ್ಲ, ಇದಕ್ಕೆ ನಾವು ಫೆಬ್ರೈಲ್ ಸೀಜರ್ ಅಂತ ಕರೀತೇವೆ. ನಾನು ಹೇಳಿದೆ ಏನಂತೇಳಿ, 2ಕ್ಕಿಂತ ಜಾಸ್ತಿ ಅನ್ಪ್ರೊವೋಕ್ಡ್. ಪ್ರೊವೋಕೇಶನ್ ಅಂತೇಳಿದರೆ, ಈಗ ಫೀವರ್ ಇದ್ದರೆ ಅಥವಾ ಏನಾದರೂ ಮೆಡಿಸಿನ್ ತಗೊಂಡ್ರೆ ಕೆಲವು ಮಕ್ಕಳಿಗೆ ಫಿಟ್ಸ್ ಬರ್ಬೋದು. ಅಂಥಕ್ಕೆ ನಾವು ಎಪಿಲೆಪ್ಸಿ ಅಂತ ಕರೆಯೋದಿಲ್ಲ. ಅಂಥಕ್ಕೆ ನಾವು ಸಾಧಾರಣ ಏನಾದರೂ ಮದ್ದು ಸಹ ಕೊಡೋದಿಲ್ಲ. ಸೊ ಮದ್ದು ಕೊಡಲಿಕ್ಕೆ ಅನ್ಪ್ರೊವೋಕ್ಡ್ ಸೀಜರ್ ಇರಬೇಕು. ಎಪಿಲೆಪ್ಸಿ ಅಂತ ನಾವು ಡಯಾಗ್ನೋಸ್ ಮಾಡಬೇಕು. ಸಾಧಾರಣ ಹೇಗೆ ಡಯಾಗ್ನೋಸ್ ಮಾಡ್ತೇವೆ ಅಂತ ಹೇಳಿದರೆ, ಒಂದು ಕ್ಲಿನಿಕಲ್ ಹಿಸ್ಟ್ರಿ, ಈ ಥರ ಏನಾದರೂ ಪ್ರೊವೊಕೇಶನ್ ಇಲ್ಲದಿದ್ದರೆ, ಅಥವಾ ನಾವು ಸಾಧಾರಣ EEG ಅಥವಾ ಹಾಗೇನಾದರೂ ಟೆಸ್ಟ್ ಮಾಡ್ತೇವೆ.
ಅದು ಟೆಸ್ಟಲ್ಲಿ ಏನಾದರೂ ಎಪಿಲೆಪ್ಟಿಕ್ ಏನಾದರೂ ಇದಿದ್ದರೆ ನಾವು ಫಿಟ್ಸಿನ ಮೆಡಿಸಿನ್ ಕೊಡ್ತೇವೆ. ಆದರೆ ಫೆಬ್ರೈಲ್ ಸೀಜರ್ ಅಂತ ಅನ್ಪ್ರೋಕ್ ಸೀಜರ್ ಸಾಧಾರಣ ಫಿಟ್ಸಿನ ಮೆಡಿಸಿನ್ ನಾವು ಸಾಧಾರಣ ಅಡ್ವೈಸ್ ಮಾಡೋದಿಲ್ಲ. ಎರಡನೇ ಪ್ರಶ್ನೆ ನಿಮ್ಮದು ಏನಂತ ಹೇಳಿದರೆ, ನಾವು ಫಸ್ಟೇ ಅದು ಹೇಗೆ ಕಂಡು ಹಿಡಿಯೋದು ಅಂತ ಹೇಳಿದರೆ, ಎಲ್ಲ ಮಕ್ಕಳಿಗೆ ಅನ್ಪ್ರೋಕ್ ಸೀಜರ್ ಬಂದರೆ ನಾನು ಹೇಳಿದಾಗೆ ಯಾವುದೇ ಟೆಸ್ಟ್ EG ಅಥವಾ MRI ಅಂತ ಒಂದು ಟೆಸ್ಟ್ ಮಾಡಿ ನಾವು ಫಿಟ್ಸ್ ಇದೆ ಅಂತ ನೋಡಿ ಅದರ ನಂತರ ನಾವು ಫಿಟ್ಸಿನ ಮೆಡಿಸಿನ್ಸ್ ನಾವು ಸ್ಟಾರ್ಟ್ ಮಾಡ್ತೇವೆ. ನೀವೇನು ಒಂದು ಪ್ರತ್ಯೇಕ ಪ್ರಶ್ನೆ ಕೇಳಿದ್ದು, ಫಿಟ್ಸಿನ ಟ್ಯಾಬ್ಲೆಟ್ ಕೊಟ್ಟರೆ 2 ವರ್ಷ 3 ವರ್ಷ 4 ವರ್ಷ ನಾವು ಕೊಡ್ತೇವೆ ಅಂತ ಹೇಳಿ ಕೆಲವು ಮಕ್ಕಳಿಗೆ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಪ್ರಾಬ್ಲಮ್ ಕೊಡ್ಬೋದು. ಬಟ್ ಸಾಧಾರಣ ನಾವು ಮಕ್ಕಳಿಗೆ ಕೆಲವು ಮೆಡಿಸಿನ್ ನಾವು ಪ್ರೆಫರ್ ಮಾಡ್ತೇವೆ. ಸಾಧಾರಣ ನಾವು ಮಕ್ಕಳಿಗೆ ಸೋಡಿಯಂ ವ್ಯಾಲ್ಪ್ರೇಟ್ ಅಂತ ಮೆಡಿಸಿನ್ ಕೊಡ್ತೇವೆ. ಅಂಥ ಮೆಡಿಸಿನ್ ಸಾಧಾರಣ ಏನು ವಿದ್ಯಾಭ್ಯಾಸಕ್ಕೆ ಮತ್ತು ಬೆಳವಣಿಗೆ ಏನು ಪ್ರಾಬ್ಲಮ್ ಬರುವುದಿಲ್ಲ. ಸೊ ಹಾಗೆ ಒಂದು ಯಾವ ಎಪಿಲೆಪ್ಸಿ ಅಂತ ನಾವು ಕಂಡು ಹಿಡಿದು ಕರೆಕ್ಟ್ ಡೋಸಲ್ಲಿ, ಜಾಸ್ತಿ ಡೋಸ್ ಇಲ್ಲದ್ರೆ ಕರೆಕ್ಟ್ ಮೆಡಿಸಿನ್ ಕರೆಕ್ಟ್ ಡೋಸಲ್ಲಿ ಕೊಟ್ಟರೆ ಸಾಧಾರಣ ಮಕ್ಕಳಿಗೇನು ಹಾನಿಯಾಗೋದಿಲ್ಲ. ಎಸ್, ಥ್ಯಾಂಕ್ ಯು ರಮೇಶ್ ಅವರೇ. ಕಾರ್ಯಕ್ರಮ ನೋಡ್ತಾ ಇರಿ ಆ್ಯಂಡ್ ಇಂತಹ ಪ್ರಶ್ನೆಗಳು ಕೇಳಿದ್ದಕ್ಕೆ ಧನ್ಯವಾದಗಳು. ಒಳ್ಳೆ ಪ್ರಶ್ನೆ ಕೇಳಿದಿರಿ ಕೂಡ. ಎಸ್ ಡಾಕ್ಟರ್, ನೀವು ಮಾತಾಡುವಾಗ ಹೇಳಿದ್ರಿ ಯಾವ ರೀತಿ ಟ್ರೀಟ್ಮೆಂಟ್ಗಳು ಆಗುತ್ತೆ ಅನ್ನೋದು. ನೀವು ಅದನ್ನು ಸ್ವಲ್ಪ ನಮಗೆ ವಿವರಿಸ್ಬೋದಾ ಅಂತ ಹೇಳಿದರೆ, ಯಾವ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಉತ್ತಮ ಅಥವಾ ಯಾವ ಟೈಮಲ್ಲಿ ಟ್ರೀಟ್ಮೆಂಟ್ ಬಹಳ ಕಷ್ಟ ಆಗುತ್ತೆ? ಈಗ ಫಿಟ್ಸ್ ಅಪಸ್ಮಾರ ಯಾರಿಗೆ ಬಂದರೆ ನಾವು ಫಸ್ಟ್ ಅದನ್ನು ಎಪಿಲೆಪ್ಸಿ ಅಂತ ನಾನು ಆಗಲೇ ಹೇಳಿದ್ದೇನೆ. ಎಪಿಲೆಪ್ಸಿ ಅಂತ ಹೇಳಿದರೆ 2ಕ್ಕಿಂತ ಜಾಸ್ತಿ ಅನ್ಪ್ರೋಕ್ ಸೀಜರ್ ಬಂದರೆ ನಾವು ಎಪಿಲೆಪ್ಸಿ ಅಂತ ನಾವು ಡಯಾಗ್ನೋಸ್ ಮಾಡೋದು. ಈಗ ಎಪಿಲೆಪ್ಸಿ ಪೇಷಂಟ್ ಎಪಿಲೆಪ್ಸಿ ನಾವು ಡಯಾಗ್ನೋಸ್ ಮಾಡಿದರೆ ಸಾಧಾರಣ ಅದನ್ನು ನಾವು ಒಂದು ಟೆಸ್ಟ್ಗಳು ಮಾಡ್ತೇವೆ. ಸೊ ಟೆಸ್ಟ್ಗಳು ಮಾಡೋದು ಏನಂತ ಹೇಳಿದರೆ, ಸಾಧಾರಣ ನಾವು ಒಂದು ಬೇಸಿಕ್ ಟೆಸ್ಟ್ ಇರ್ತದೆ, EG ಅಂತ ಇರ್ತದೆ. ಅದು EG ಅಂತ ಹೇಳಿದರೆ ನಾವು ತಲೆ ಬುರುಡಿಯಲ್ಲಿ ನಾವು ವೈರನ್ನು ಹಾಕಿ ಅದರಲ್ಲಿ ಇಲೆಕ್ಟ್ರೋಡ್ಸ್ ಅಂತ ಇರ್ತದೆ. ಆ ಇಲೆಕ್ಟ್ರೋಡ್ಸ್ ಒಂದು ಕಂಪ್ಯೂಟರಿಗೆ ಒಂದು ಕನೆಕ್ಟ್ ಆಗಿರ್ತದೆ. ಅದರಲ್ಲಿ ನಮಗೆ ಎಪಿಲೆಪ್ಟಿಕ್ ಒಂದು ವೇವ್ ಫಾರ್ಮ್ಸ್ ಅಂತ ಕಾಣ್ತದೆ. ಆ ಎಪಿಲೆಪ್ಟಿಕ್ ವೇವ್ ಫಾರ್ಮ್ಸ್ ಬಂದರೆ ಅಂದರೆ ಇಂಟ್ರಿಕ್ಟಲ್ ಎಪಿಲೆಪ್ಟಿಫಾರ್ಮ್ ಡಿಶ್ ಅಂತ ಕಾಣ್ತದೆ. ಡಾಕ್ಟರ್, ಒಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ ಹಲೋ, ಆಗ ಕಾಲ್ ಕಟ್ ಆಯ್ತದು. ಹಾ ಸರ್. ಇದು ಈಗ ಹಳ್ಳಿಯಲ್ಲೆಲ್ಲ ಜ್ವರ ಬಂದ್ರೆ ತಲೆಗೆ ಬಟ್ಟೆ ಹಿಡಿದು ಐಸ್ ಹಿಡಿದು ಮಾಡ್ತಾರೆ. ಹಾಗಾದ್ರೆ ಅದನ್ನು ಮಾಡಬಾರ್ದು ಅಂತ ಹೇಳಿ ಡಾಕ್ಟ್ರೆ ನೀವು ಸಲಹೆ ಕೊಡ್ತೀರಾ? ಮತ್ತೆ ಇನ್ನೊಂದೇನಂದ್ರೆ ಈ ಕಬ್ಬಿಣ ಕೊಡ್ತಾರೆ ಫಿಟ್ಸ್ ಬಂದಾಗ, ಅದು ಸರಿಯೋ ಅಥವಾ ಹೇಗೆ ಅದು? ಸರಿ, ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ. ನೀವು ಕೇಳಿದಾಗೆ ಫೆಬ್ರೈಲ್ ಸೀಜರಿಗೆ ಮೇನ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಡೋದು. ನಾನು ಆಗಲೇ ಹೇಳಿದ್ದೀನಿ, ಅಪಸ್ಮಾರಕ್ಕೆ ನಾವು ಆ್ಯಂಟಿಎಪಿಲೆಪ್ಟಿಕ್ಸ್ ಯಾವುದೇ ಕೊಡೋದಿಲ್ಲ. ಸೊ ಏನೋ ನೀವು ಹೇಳಿದ್ದು ಪಟ್ಟಿ ಹಾಕೋದು, ನೀರು ಒಂದು ಮುಳುಗಿಸಿ ಪಟ್ಟಿ ಹಾಕ್ತಾರೆ. ಸಾಧಾರಣ ಏನಾದರೂ ಜಾಸ್ತಿ ಜ್ವರ ಇದ್ದರೆ ಸಾಧಾರಣ ನಾವು ಸಹ ಅದನ್ನು ನಾವು ಸಲಹೆ ಕೊಡ್ತೇವೆ, ಹಾಗೆ ಕೊಡಿ. ಯಾಕಂತೇಳಿ ಫೀವರ್ ಆದಷ್ಟು ಬೇಗ ಫೀವರನ್ನು ಕಡಿಮೆ ಮಾಡ್ಲಿಕ್ಕೆ ನಾವು ಸಾಧಿಸಬೇಕು. ಅದರ ಜೊತೆಗೆ ನಾವು ಪ್ಯಾರಾಸಿಟಮಾಲ್ ಮೆಡಿಸಿನ್ ಸಹ ಕೊಡ್ತೇವೆ. ಸೊ ಇದು ಸಹ ನಾವು ಟೆಪಿಡ್ ಸ್ಪಾಂಜಿಂಗ್ ಅಂತ ಹೇಳ್ತೇವೆ. ಅವ್ರು ಹೇಳಿದ ಇದಕ್ಕೆ ಇಂಗ್ಲೀಷ್ ವರ್ಡ್ ಏನಂತ ಹೇಳಿದ್ರೆ ಟೆಪಿಡ್ ಸ್ಪಾಂಜಿಂಗ್ ಅಂತ ಹೇಳ್ತೇವೆ. ಸೊ ಟೆಪಿಡ್ ಸ್ಪಾಂಜಿಂಗ್ ನಾವು ಸಹ ಸಾಧಾರಣ ಸಲಹೆ ಮಾಡ್ತೇವೆ. ಟೆಪಿಡ್ ಸ್ಪಾಂಜಿಂಗ್ ಮಾಡಿದರೆ ಆದಷ್ಟು ಬೇಗ ಫೀವರ್ ಇಳಿಯುತ್ತೆ. ಫೀವರ್ ಇಳಿದ್ರೆ ಅಪಸ್ಮಾರ ಬರೋ ಕಾರಣ ಸ್ವಲ್ಪ ಅಪಸ್ಮಾರ ಬರುವ ಒಂದು ಟೆಂಡೆನ್ಸಿ ಸ್ವಲ್ಪ ಕಡಿಮೆ ಆಗ್ತದೆ. ಇನ್ನೊಂದು ಪ್ರಶ್ನೆ ಏನು ಕೇಳಿದವರು? ಕಬ್ಬಿಣ ಇದು ಒಂದು ಮೂಢನಂಬಿಕೆ. ಈಗ ಸಾಧಾರಣ ನಮ್ಮ ಜನರಲ್ಲಿ ಒಂದು ಮೂಢನಂಬಿಕೆ ಇದೆ. ಈಗ ಯಾರಿಗಾದ್ರೂ ಅಪಸ್ಮಾರ ಅಥವಾ ಮೂರ್ಛೆ ರೋಗ ಬಂದ್ರೆ ಅವರ ಕೈಯಲ್ಲಿ ಕಬ್ಬಿಣ ಕೊಡಬೇಕು, ಅಥವಾ ನೀರುಳ್ಳಿ ಇದು ಮಾಡಬೇಕು, ಅಥವಾ ಒಂದು ಬೆಳ್ಳುಳ್ಳಿ ಇದು ಮಾಡಬೇಕು, ಹಾಗೆ ಒಂದು ಮೂಢನಂಬಿಕೆ ಇದೆ. ಸೊ ಇದು ತಪ್ಪು ಒಂದು ತಿಳುವಳಿಕೆ. ಯಾಕಂತ ಹೇಳಿದ್ರೆ ಅಪಸ್ಮಾರ ಬಂದರೆ ಸಾಧಾರಣ 1 ರಿಂದ 2 ನಿಮಿಷ ನಾವು ಅಷ್ಟೇ ಇರ್ತದೆ. 1 to 2 ಮಿನಿಟ್ಸ್ ಮಾತ್ರ ಇರ್ತದೆ. ಸಾಧಾರಣ 90% ಕೇಸಲ್ಲಿ, 90 ರಿಂದ 95% ಕೇಸಲ್ಲಿ ಅಪಸ್ಮಾರ 1 ರಿಂದ 2 ನಿಮಿಷ ಮಾತ್ರ ಇರ್ತದೆ. ತನ್ನಷ್ಟಿಗೆ ಅದು ಕಡಿಮೆ ಆಗಿ ಅದು ಮತ್ತೆ ಸ್ಟಾಪ್ ಆಗ್ತದೆ. ನೀವು ಕಬ್ಬಿಣ ಕೊಟ್ಟರೆ ಆ ರೋಗಿಗೆ ಹಾನಿ ಹಾಗೂ ಹೊರತು ಯಾವುದೇ ಪ್ರಕಾರ ಇದು ಬೆನಿಫಿಟ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಫಿಟ್ಸ್ ಬರುವಾಗ ಕೈ ಕಾಲು ನಾವು ಗಟ್ಟಿ ಹಿಡಿತಾರೆ. ನೀವು ಅದರಲ್ಲಿ ಒಳಗೆ ಕಬ್ಬಿಣ ಅವರ ಕೈಯಲ್ಲಿ ಕೊಟ್ಟರೆ ಕೈಗೆ ಫ್ರ್ಯಾಕ್ಚರ್ ಏನಾದರೂ ಆಗ್ಬೋದು. ಪೇಷಂಟಿಗೆ, ರೋಗಿಗೆ ಹಾನಿನೇ ಜಾಸ್ತಿ, ಅದರಿಂದ ಯಾವುದೇ ಬೆನಿಫಿಟ್ ಇಲ್ಲ. ಎಸ್, ತುಂಬ ಒಳ್ಳೆ ಪ್ರಶ್ನೆ. ಬಹುಶಃ ನಾನು ಈ ಪ್ರಶ್ನೆನ ಕೇಳಬೇಕು ಅಂತ ಇದ್ದೆ. ಈ ಸಿನಿಮಾಗಳಲ್ಲಿ ಅಥವಾ ಯಾವುದೋ ಒಂದು
ಕಿರುಚಿತ್ರಗಳಿರ್ಬೋದು, ಯಾವುದೇ ಒಂದು ಪ್ರತ್ಯೇಕವಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಫಿಟ್ಸ್ ಬಂದ ತಕ್ಷಣ ಮೊದಲು ಕೀ ಕೊಡಬೇಕಾ ಅಥವಾ ಕಬ್ಬಿಣದ ಏನಾದರೂ ಕೊಡಬೇಕಾ, ಇದು ನಾರ್ಮಲಿ ಮಾತಾಡುವಾಗಲೂ ಜನರ ಇದೇ ಹೇಳ್ತಾರೆ. ಇಂಥದ್ದು ಯಾವುದೆಲ್ಲ ಮೂಢನಂಬಿಕೆಗಳಿದೆ ಡಾಕ್ಟರ್ ಈ ರೋಗದ ಬಗ್ಗೆ? ಮೂಢನಂಬಿಕೆ ಅಂತ ಹೇಳಿದ್ರೆ ನಾವು ಹೇಳಿದ ಆಗಲೇ ಹೇಳಿದ್ದೇನೆ, ಒಂದು ಕಬ್ಬಿಣ ಕೊಡೋದು ಅಥವಾ ಬೆಳ್ಳುಳ್ಳಿ ಅಥವಾ ನೀರುಳ್ಳಿ ಕೊಡೋದು. ಹಾಗಾಗಿ ಕೆಲವರು ಫಿಟ್ಸ್ ಬಂದ ತಕ್ಷಣ ಅವರಿಗೆ ಗಟ್ಟಿ ಹಿಡಿತಾರೆ, ಗಟ್ಟಿ ಹಿಡಿದು ಇದು ಹಿಡಿತಾರೆ. ಅದು ಗಟ್ಟಿ ಹಿಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಫಿಟ್ಸ್ ಬರುವಾಗ ಕೈ ಕಾಲು ಶೇಕ್ ಆಗ್ತಾ ಇರ್ತದೆ. ಅದಕ್ಕೆ ಟೋನಿಕ್ ಮತ್ತೆ ಕ್ಲೋನಿಕ್ ಅಂತ ಹೇಳ್ತೇವೆ ನಾವು. ಟೋನಿಕ್ ಅಂತ ಹೇಳಿದ್ರೆ ಗಟ್ಟಿ ಹಿಡಿಯೋದಕ್ಕೆ ನಾವು ಟೋನಿಕ್ ಅಂತ, ಕ್ಲೋನಿಕ್ ಅಂತ ಹೇಳಿದ್ರೆ ಶೇಕ್ ಆಗೋದಕ್ಕೆ ನಾವು ಕ್ಲೋನಿಕ್ ಹಿಡಿದು. ಸೊ ಗಟ್ಟಿ ಹಿಡಿದು ಏನಾದರೂ ಕೈ ಕಾಲು ಹಿಡಿದ್ರೆ ಅದು ಇನ್ನು ಪೇಷಂಟಿಗೆ ಹಾನಿ ಆಗೋ ಸಾಧ್ಯತೆ ಇರ್ತದೆ, ಫ್ರ್ಯಾಕ್ಚರ್ ಆಗೋ ಸಾಧ್ಯತೆ ಇರ್ತದೆ. ಸೊ ಯಾರಿಗೆ ಅಪಸ್ಮಾರ ಬಂದರೆ ಫಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರೆ ಅವರಿಗೆ ಯಾವುದೇ ಒಂದು ಸೇಫ್ ಜಾಗದಲ್ಲಿ ಅವರಿಗೆ ಹೋಗಿ ಮಲಗಿಸ್ಬೇಕು. ಮತ್ತೆ ಲೆಫ್ಟ್ ಅಥವಾ ರೈಟ್, ಅದನ್ನು ಲೆಫ್ಟ್ ಲ್ಯಾಟರಲ್ ಪೊಸಿಷನ್ ಅಂದರೆ ಲೆಫ್ಟ್ ಸೈಡಿಗೆ ತಿರುಗಿಸಿ ಮಲಗಿಸ್ಬೇಕು. ಆದಷ್ಟು ಬಾಯಿಯೊಳಗೆ ಏನಾದರೂ ನಾವು ಬೆರಳು ಅಥವಾ ಏನೋ ಸ್ಪೂನ್ ಅಥವಾ ಯಾವುದೇ ಹಾಕಬಾರ್ದು. ಅದು ಹಾಕಿದರೆ ಏನಾಗ್ತದೆ ಅಂತ ಹೇಳಿ, ಒಂದು ಯಾರು ಹಾಕೋರಿಗೆ ಒಂದು ಹಲ್ಲು ಕಚ್ಚಿ ಅವರಿಗೆ ಹಾನಿ ಆಗ್ಬೋದು, ಪೇಷಂಟ್ ಹಲ್ಲು ಕಚ್ಚಿ ಅವರ ಹಲ್ಲು ಹೋಗ್ಬೋದು, ಮತ್ತೇನೋ ಪ್ರಾಬ್ಲಮ್ಸ್ ಪೇಷಂಟ್ಗೆ ಹಾನಿ ಆಗ್ಬೋದು. ಸೊ ಸಾಧಾರಣ ಹೇಳಿದಾಗೆ 1 ರಿಂದ 1.5 ನಿಮಿಷ ಒಳಗೆ ಅಪಸ್ಮಾರ ಬರ್ತದೆ, ತನ್ನಷ್ಟಕ್ಕೆ 1.5 ನಿಮಿಷ ನಂತರ ಅದು ಸ್ಟಾಪ್ ಆಗಿ ಹೋಗ್ತದೆ. ಓಕೆ, ಹಾಗಾದ್ರೆ ನಾವು ಅಪಸ್ಮಾರ ಬಂದ ವ್ಯಕ್ತಿಯನ್ನ ಆ ಟೈಮಲ್ಲಿ ಹೇಗೆ ಟ್ರೀಟ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ, ಈಗ ಬಹುಶಃ ಈಗ ನೀವು ಹೇಳಿದ ತಕ್ಷಣ ಈಗ ಕಬ್ಬಿಣ ಕೊಡೋರು ಸ್ವಲ್ಪ ಸೈಡಿಗೆ ಹೋಗಿರ್ತಾರೆ. ಸೊ ಅಪಸ್ಮಾರ ಬಂದ ತಕ್ಷಣ ಆ ವ್ಯಕ್ತಿಯನ್ನ ಹೇಗೆ ಟ್ರೀಟ್ ಮಾಡಬೇಕು, ಫಸ್ಟ್ ಏನು ಮಾಡ್ಬೋದು? ನೀವು ಹೇಳಿದ ಪ್ರಕಾರ ಅದಷ್ಟಿಗೆ 1.5 ನಿಮಿಷದ ನಂತರ ಹೋಗ್ತದೆ ಅನ್ನುವಂಥದ್ದು. ಆದ್ರೆ ಆ ಒಂದು ಭಯ ಇರ್ತದಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದೇನೋ ಅಂತ, ಆ ಟೈಮಲ್ಲಿ ಏನು ಮಾಡ್ಬೋದು ಡಾಕ್ಟರ್? ಸೊ ಅಪಸ್ಮಾರ ಬಂದರೆ ಸಾಧಾರಣ ನಾವು ಏನಾದರೂ ರಸ್ತೆ ಬದಿಯಲ್ಲಿ ಯಾರಾದರೂ ಸಡನ್ ಮೂರ್ಛಿತರಾಗಿ ಬಿದ್ದರೆ ಜನರು ಸಾಧಾರಣ ಹೆದರಿ ಹೋಗ್ತಾರೆ. ಅಂದರೆ ಅದು ಅಪಸ್ಮಾರ ಹೌದಾ ಇಲ್ಲ ಅಂತ ಹೇಳಿ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಫಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಪ್ಯಾನಿಕ್ ಆಗಬಾರ್ದು, ಹೆದರಬಾರ್ದು. ರೋಗಿಯನ್ನ ಅಲ್ಲೇ ನಾನು ಹೇಳಿದ ಯಾವುದೇ ಸೇಫ್ ಒಂದು ಜಾಗದಲ್ಲಿ ಇದು ಫಸ್ಟ್ ಏಡ್, ನಾನು ಹೇಳೋದು ಈಗ ಫಸ್ಟ್ ಏಡ್ ಪ್ರಿಕಾಷನ್ಸ್. ಸೇಫ್ ಇರುವ ಜಾಗದಲ್ಲಿ ಮಲಗಿಸಿ, ಅಂದರೆ ಅಕ್ಕಪಕ್ಕದಲ್ಲಿ ಏನಾದರೂ ಕಲ್ಲು ಅಥವಾ ಶಾರ್ಪ್ ಆಬ್ಜೆಕ್ಟ್ಸ್ ಏನು ಇರ್ಬೋದು. ಶಾರ್ಪ್ ಆಬ್ಜೆಕ್ಟ್ಸ್ ಇದ್ದರೆ ರೋಗಿಗೆ ಚುಚ್ಚಬಹುದು ಮತ್ತು ಹಾನಿ ಆಗ್ಬೋದು. ಕಬ್ಬಿಣ ಅಂತ ಯಾವುದೇ ಇದು ಮಾಡಬಾರ್ದು, ಲೆಫ್ಟ್ ಸೈಡ್ಗೆ ತಿರ್ಸ್ಬೇಕು. ಮತ್ತು ಸಾಧಾರಣ 1 ರಿಂದ 1.5 ನಿಮಿಷ ಒಳಗೆ ಅದು ನಿಂತು ಹೋಗುತ್ತೆ. ಕೆಲವು ಕೇಸಲ್ಲಿ ನಾನು ತುಂಬ ಕಡಿಮೆ ಪರ್ಸೆಂಟ್ ಕೇಸಲ್ಲಿ 1.5 ನಿಮಿಷಕ್ಕಿಂತ ಜಾಸ್ತಿ ಅದು ಆಗ್ತಾ ಇರ್ತದೆ. ಅದಕ್ಕೆ ನಾವು ಸ್ಟೇಟಸ್ ಎಪಿಲೆಪ್ಟಿಸ್ ಅಂತ ಹೇಳ್ತೇವೆ. ಅಂದರೆ 5 ಮಿನಿಟ್ಸ್ಗಿಂತ ಜಾಸ್ತಿ ಅಪಸ್ಮಾರ ಇದ್ದರೆ ಮತ್ತು ಮೂರ್ಛೆ ಬರಲಿಲ್ಲ ಆದರೆ, ಅದಕ್ಕೆ ನಾವು ಅಂದರೆ ಸ್ನಾನ ಬರಲಿಲ್ಲ ಆದರೆ ನಾವು ಸಾಧಾರಣ ಅದಕ್ಕೆ ಸ್ಟೇಟಸ್ ಎಪಿಲೆಪ್ಟಿಸ್ ಅಂತ ಹೇಳ್ತೇವೆ. ಇಂಥ ಇದರಲ್ಲಿ ನಾವು ಆದಷ್ಟು ಬೇಗ ಆ್ಯಂಬುಲೆನ್ಸನ್ನು ಕರೆದು ಹತ್ತಿರದ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಮತ್ತು ಅಲ್ಲಿ ಹಾಸ್ಪಿಟಲ್ ತಲುಪಿದ ನಂತರ ಸಾಧಾರಣ ನಾವು ಆ್ಯಂಟಿ ಎಪಿಲೆಪ್ಟಿಕ್ಸ್ ಅಂತ ಕೊಡ್ತೇವೆ. ಆ ಇಂಜೆಕ್ಷನ್ ಕೊಟ್ಟು ಸಾಧಾರಣ ಮೋಸ್ಟ್ ಆಫ್ ದ ಟೈಮ್ ಕೇಸಲ್ಲಿ ಅಪಸ್ಮಾರ ನಿಲ್ತದೆ. ಎಸ್ ಡಾಕ್ಟರ್, ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಾಕಷ್ಟು ವಿಷಯಗಳಿದೆ. ಒಂದು ಬ್ರೇಕ್ ತಗೊಂಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಅಪಸ್ಮಾರ ಅನ್ನುವಂತಹ ಕಾಯಿಲೆ ಎಷ್ಟು ನಮ್ಮನ್ನು ಭಯಗೊಳಿಸಿದೆಯೋ ಅದೇ ರೀತಿ ಪರಿಹಾರ ಕೂಡ ಇದೆ. ಅದನ್ನು ನಾವು ಕಂಡುಕೊಳ್ಳೋಣ ಅಂತ ಹೇಳ್ತೀವಿ. ಈಗ ಒಂದು ಪುಟ್ಟ ವಿರಾಮ, ಟೇಕ್ ಅ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ನಮಸ್ತೆ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೀರ್ತಿ. ನನ್ನ ಜೊತೆ ವಿಶೇಷ ತಜ್ಞರಿದ್ದಾರೆ ಡಾಕ್ಟರ್ ರೋಹಿತ್ ಪೈ, ಅಸೋಸಿಯೇಟ್ ಪ್ರೊಫೆಸರ್ ಆಫ್ ನ್ಯೂರಾಲಜಿ, KMC ಹಾಸ್ಪಿಟಲ್ ಮ್ಯಾಂಗ್ಳೂರ್, ಫಲ್ನೀರ್ ಕ್ಲಿನಿಕ್ ಮ್ಯಾಂಗ್ಳೂರ್. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ವೆಲ್ಕಮ್ ಬ್ಯಾಕ್ ಡಾಕ್ಟರ್. ಎಸ್, ಸೊ ಸೀಜರ್ ಅನ್ನುವಂಥದ್ದು ಈಗ ಸಾಕಷ್ಟು ಕಡೆ ಸುದ್ದಿ ಮಾಡ್ತಾ ಇರುವಂಥದ್ದು. ಬಹುಶಃ ಎಷ್ಟು ಜನಕ್ಕೆ ಇದರ ಬಗ್ಗೆ ಭಯ ಇರ್ತದೋ ಅಥವಾ ಕಾಳಜಿ ಇರ್ತದೋ, ಆದರೂ ಈ ಒಂದು ಕಾಯಿಲೆ ಸದ್ಯ ಸುದ್ದಿಯಲ್ಲೇ ಇರುವಂಥದ್ದು. ಅದರ ಬಗ್ಗೆ ಮಾತಾಡೋಣ. ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ಇದು ಡಾಕ್ಟರ್ ಹತ್ರ ಮಾತಾಡ್ಲಿಕ್ಕೆ. ಎಸ್, ಖಂಡಿತವಾಗ್ಲೂ ಮಾತಾಡಬಹುದು. ನಿಮ್ಮೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಇದು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಹುಡುಗಿ, ಅವ್ರದ್ದು ನಂಗೆ ಕರೆಕ್ಟ್ ಗೊತ್ತಿಲ್ಲ, ಆದ್ರೆ ಅವರಿಗೆ ತರ ಆಗ್ತದೆ. ಅಂದ್ರೆ ಅದು ಗಡಿ ಗಡಿ ಆಗ್ತಾ ಇರ್ತದೆ. ಒಂದು ಅದು ಯಾಕೋಸ್ಕರ ಇರ್ಬೋದು, ಬೇರೆ ಬೇರೆ ಕಾರಣ ಇರ್ತದ ಅಂತ. ಇನ್ನೊಂದು ಅದು ನೀರುಳ್ಳಿ ಅಂತ ಕೊಡ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ರು ಈಗ. ಆದ್ರೆ ಅದು ಕೊಟ್ಟ ಕಮ್ಮಿ ಆಗ್ತದೆ. ಅದು ಹೇಗೆ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದು ನಾನು. ಸರಿ, ಎಸ್, ಥ್ಯಾಂಕ್ ಯು. ನೀವು ಕಾರ್ಯಕ್ರಮ ನೋಡ್ತಾ ಇರಿ, ಓಕೆನಾ? ಸರಿ. ನೀವು ನಿಮ್ಮ ಹೆಣ್ಮಕ್ಳಲ್ಲಿ ನಿಮ್ಮ ಯಾವ ಮಗು ಇದೆ, ಅದಕ್ಕೆ ನಾನು ಹೇಳಿದಾಗೆ ಹಲವು ಕಾರಣ ಇರ್ಬೋದು. ಈಗ ಫಿಟ್ಸ್ ಪದೇ ಪದೇ ಆಗ್ತೈತೆ ಅಂತ ಹೇಳಿ ಯಾವ ಟೈಪ್ ಫಿಟ್ಸ್ ಬರ್ತದೆ ಅವರಿಗೆ, ಅಂದರೆ ಏನಾಗ್ತದೆ, ಏನು ಲಕ್ಷಣ ನೀವು ಕಾಣ್ತಾ ಇದ್ದೀರಿ? ಕರೆ ಕಟ್ ಆಗಿದೆ ಬಹುಶಃ. ಸೊ ಅದು ಫಸ್ಟ್ ಅಂತ ಪೇಷಂಟ್ ಯಾರಾದ್ರೂ ಬಂದರೆ, ಹೆಣ್ಮಕ್ಳು ಅಥವಾ ಯಾವುದೋ ಮಕ್ಕಳಿಗೆ ಏನಾದರೂ ಫಿಟ್ಸ್ ಬಂದರೆ ನಾವು ಕರೆಕ್ಟಾಗಿ ಯಾವ ಟೈಪ್ ಫಿಟ್ಸ್ ಅಂತ ನೋಡ್ತೇವೆ. ಅದರ ನಂತರ ನಾವು ಅದಕ್ಕೆ ತಕ್ಕ ಮೆಡಿಸಿನ್ ಕೊಡ್ತೇವೆ. ಇನ್ನೊಂದು ವಿಷಯ ಏನು ಹೇಳಿದ್ರೆ ಅಂತ ಹೇಳಿದರೆ, ಬೆಳ್ಳುಳ್ಳಿ ಕೊಟ್ಟ ನಂತರ ಅಥವಾ ಇದು ಕೊಟ್ಟ ನಂತರ ಸರಿಯಾಗುತ್ತೆ. ಅದರ ಇದೇನಂತ ಹೇಳಿದರೆ, ನಾನು ಹೇಳಿದಾಗ 1 ರಿಂದ 1.5 ನಿಮಿಷ ನಂತರ ಹೇಗಾದ್ರೂ ಫಿಟ್ಸ್ ನಿಲ್ಲುತ್ತೆ. ಅವ್ರು ಬೆಳ್ಳುಳ್ಳಿ ತಂದ್ಬಿಟ್ಟು ಅಷ್ಟವರೆಗೆ 1.5 ನಿಮಿಷ ಆಗುತ್ತೆ ಅಷ್ಟು. ಹಾಗಾಗಿ 1.5 ನಿಮಿಷ ನಂತರ ತನ್ನಷ್ಟಿಗೆ ಇದು ಸ್ಟಾಪ್ ಆಗುವ ಫಿಟ್ಸ್ ಅಲ್ಲಿ ನೀವು ಬೆಳ್ಳುಳ್ಳಿ ಕೊಟ್ಟು ಏನೋ ಅದಕ್ಕೆ ಏನೋ ಲಾಭ ಇಲ್ಲ, ಅದರಲ್ಲಿ ಏನೋ ಫಿಟ್ಸಿಗೆ ಏನೋ ಇದು ಕೊಡೋದಿಲ್ಲ, ಏನೋ ಸ್ಟಾಪ್ ಮಾಡೋದಿಲ್ಲ. ಕೊನೆಗೆ ಕ್ರೆಡಿಟ್ ಮಾತ್ರ ಬೆಳ್ಳುಳ್ಳಿಗೆ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರಶ್ನೆಗಾಗಿ ಕಾರ್ಯಕ್ರಮ ನೋಡಿದ್ರೆ ಇನ್ನು ಬೆಳ್ಳುಳ್ಳಿ ಕೊಡೋದನ್ನು ನೀವು ನಿಲ್ಲಿಸ್ತೀರ. ಎಸ್ ಡಾಕ್ಟರ್, ಟೈಪ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಸೀಜರ್ನಲ್ಲಿ ಎಂತೆಲ್ಲ ಟೈಪ್ಸ್ಗಳು ಬರ್ತವೆ, ಯಾವ ಟೈಪ್ಗಳು ಹೆಚ್ಚಾಗಿ ನಮ್ಮನ್ನು ಕಾಡ್ತದೆ? ಸೊ ಫಿಟ್ಸ್ ಅಥವಾ ಅಪಸ್ಮಾರದಲ್ಲಿ ನಾವು ಸಾಧಾರಣ 2 ಅಥವಾ 3 ಇದರಲ್ಲಿ ನಾವು ವಿಂಗಡಿಸ್ತೇವೆ. ಫಸ್ಟ್ ಅಂತ ಹೇಳಿದರೆ ಜನರಲೈಸ್ ಸೀಜರ್. ಈ ಜನರಲೈಸ್ ಸೀಜರ್ ಅಂತ ಹೇಳಿದರೆ ಅಪಸ್ಮಾರ ಅಥವಾ ಏನಾದರೂ ಫಿಟ್ಸ್, ಕೈಕಾಲು ಶೇಕ್ ಆಗೋದು, ಅದರ ಜೊತೆಗೆ ಮೂರ್ಛೆ ಹೋದರೆ ಅಥವಾ ಇಡೀ ಬ್ರೈನಿಗೆ ಸ್ಪ್ರೆಡ್ ಆಗುವಂಥ ಸೀಜರ್ಸಿಗೆ ನಾವು ಜನರಲೈಸ್ ಸೀಜರ್ ಅಂತ ಹೇಳ್ತೇವೆ. ಈ ಜನರಲೈಸ್ ಸೀಜರಲ್ಲಿ ನಾವು ಸಾಧಾರಣ ಕಾಣಿಸ್ಕೊಳ್ಳುವಂಥದ್ದು ಜನರಲೈಸ್ ಟೋನಿಕ್ ಕ್ಲೋನಿಕ್ ಸೀಜರ್. ಈ ಜನರಲೈಸ್ ಟೋನಿಕ್ ಕ್ಲೋನಿಕ್ ಸೀಜರ್ ಅಂತ ಹೇಳಿದರೆ, ಜನರಲೈಸ್ಡ್ ಅಂತ ಹೇಳಿದರೆ ಕಂಪ್ಲೀಟ್ ಬ್ರೈನಿಗೆ ಸ್ಪ್ರೆಡ್ ಆಗಿದೆ. 2 ಕೈ 2 ಕಾಲಲ್ಲಿ ಕೈ ಕಾಲು ಶೇಕ್ ಆಗಿ, ಟೋನಿಕ್ ಅಂತ ಹೇಳಿದರೆ ಗಟ್ಟಿ ಹಿಡಿಯೋದು, ಮತ್ತು ಕ್ಲೋನಿಕ್ ಅಂತ ಹೇಳಿದ್ರೆ ಶೇಕ್ ಆಗೋದು. ಜನರಲೈಸ್ ಟೋನಿಕ್ ಕ್ಲೋನಿಕ್ ಶೇಕ್ ಆಗ್ತದೆ, ಕೆಳಗೆ ಬೀಳ್ತಾರೆ, ರಪ್ ಅಂತ ಒಂದು ಇಕ್ಟಲ್ ಕ್ರೈ ಅಂತ ಇರ್ತದೆ. ಅದು ಬೀಳೋ ಮುಂಚೆ ಒಂದು ಇಕ್ಟಲ್ ಕ್ರೈ ಅಂತ ಇರ್ತಾರೆ. ಸಡನ್ ಆಗಿ ಒಂದು ಕಿರ್ಚಾಡ್ತಾರೆ, ಕೈ ಹಿಡಿತಾರೆ, ಮತ್ತು ಶೇಕ್ ಆಗ್ತದೆ, ಮತ್ತು ಕೆಳಗೆ ಬೀಳ್ತಾರೆ. ಕೆಳಗೆ ಬಿದ್ದ ನಂತರ ಬಾಯಿಂದ ನೊರೆಸ ಬರ್ಬೋದು, ನಾಲಿಗೆ ಕಚ್ಕೊಳ್ತಾರೆ. ಯಾಕಂದರೆ ಇದು ಕ್ಲೆಂಚಿಂಗ್ ಆಫ್ ಟೀತ್ ಆಗುತ್ತೆ. ಹಲ್ಲು ಕಚ್ತಾರೆ. ಹಲ್ಲು ಕಚ್ಚಿರೋ ಕಾರಣ ನಾಲಿಗೆ ಅದರ ಒಳಗೆ ಸಿಕ್ಕಾಕೊಂಡಿರ್ತದೆ. ಸೊ ನಾಲಿಗೆ ಗಾಯ ಬರ್ಬೋದು. ಮತ್ತು ಆದ ನಂತರ ಇದು ಫಿಟ್ಸ್ ನಾನು ಹೇಳಿ 1 ರಿಂದ 1 ನಿಮಿಷ ನಂತರ ಅದು ನಿಲ್ಲುತ್ತೆ. ಆ ಟೈಮಲ್ಲಿ ಒಂದು ಲೂಸ್ ಆಗೋ ಟೈಮಲ್ಲಿ ಮೂತ್ರ ಅಥವಾ ಮೋಷನ್ನ ಹೊರಗೆ ಹೋಗ್ಬೋದು. ಅದಕ್ಕೆ ಬೌಲ್ ಆ್ಯಂಡ್ ಬ್ಲಾಡರ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಇದು ಸಾಧಾರಣ ನಾವು ಕಾಣಿಸಿಕೊಳ್ಳುವಂಥ ಸೀಜರ್. ನಾವು ಏನಾದರೂ ಸಿನಿಮಾದಲ್ಲಿ ಇರ್ಬೋದು, ಕಿರುಚಿತ್ರ ಯಾವುದರಲ್ಲಿ ಇರ್ಬೋದು, ಸಾಧಾರಣ ಅದು ಹೀಗೆ ಅಂತ ತೋರಿಸ್ತೇವೆ. ಜನರಲೈಸ್ ಟೋನಿಕ್ ಇದು ನಾವು ಸಾಧಾರಣ ಅಪಸ್ಮಾರ ಅಂತೇಳಿ ಇದಕ್ಕೆ ಹೇಳ್ತೀವಿ. ಇದಕ್ಕೆ GTC ಅಂತ ಕೇಳ್ತೀವಿ. ಬೇರೆ ಟೈಪ್ ವಿಧಗಳು ಏನಂತ ಹೇಳಿದರೆ ಮಯೋಕ್ಲೋನಿಕ್ ಸೀಜರ್ಸ್. ಮಯೋಕ್ಲೋನಿಕ್ ಸೀಜರ್ಸ್ ಅಂತ ಹೇಳಿದ್ರೆ ಬರೀ ಒಂದು ಜರ್ಕ್ ಇರ್ತದೆ. ಜರ್ಕ್ ಅಂತೇಳಿ ಬೆಚ್ಚ ಬಿದ್ದಂಗೆ ಆಗೋದು, ಸಡನ್ ಆಗಿ ಹೀಗೆ ಜರ್ಕ್ ಬರೋದು, ಕೈ ಅಥವಾ ಕಾಲಿದು ಜರ್ಕ್ ಬರೋದಕ್ಕೆ ನಾವು ಮಯೋಕ್ಲೋನಿಕ್ ಸೀಜರ್ ಅಂತ ಹೇಳ್ತೇವೆ. ಅದು ಒಂದು ಜನರಲೈಸ್ ಸೀಜರ್ ಎಂದು ಒಂದು ವಿಧ. ಹಾಗೇನೆ ಒಂದು ಆಬ್ಸೆನ್ಸ್ ಸೀಜರ್ ಅಂತ ಇರ್ತದೆ. ಸಾಧಾರಣ ಈ ಆಬ್ಸೆನ್ಸ್ ಸೀಜರ್ ಬರೋದು ಚಿಕ್ಕ ಮಕ್ಕಳಲ್ಲಿ ನಾವು ಕಾಣಿಸ್ಕೊಳ್ತೇವೆ. ಆಬ್ಸೆಂಟ್ ಸೀಜರಲ್ಲಿ ಒಂದು ಚಿಕ್ಕ ಮಗು, ಸಾಧಾರಣ ಒಂದು 5 ರಿಂದ 6 ವರ್ಷ ಇರುವಂಥ ಮಗು, ಶಾಲೆಯಲ್ಲಿ ಈ ಟೀಚರ್ ಪಾಠ ಮಾಡಿಸ್ತಾ ಇರ್ತಾರೆ. ಸಡನ್ ಏನು ಪ್ರಶ್ನೆ ಕೇಳ್ತಾರೆ, ಮಗು ಬರೀ ಪ್ರಶ್ನೆ ಕೇಳಿದಾಗ ಬರೀ ಕಣ್ಣನ್ನು ಮಿಟುಕಿಸ್ತಾ ಇರ್ತದೆ, ಹೀಗೆ ಒಂದು ಮಿಟುಕಿಸ್ತಾ ಇರ್ತದೆ, ಆದರೆ ಏನು ಇದು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಇದಕ್ಕೆ ಆಬ್ಸೆನ್ಸ್ ಸೀಜರ್. ಆಬ್ಸೆನ್ಸ್ ಹೇಳಿದರೆ ಯಾವುದೇ ಆಬ್ಸೆನ್ಸ್ ಆಫ್
ಇದು ಹೊರಗಿನ ಸಿಂಪ್ಟಮ್ಸ್ ಅಂದರೆ ಕೈಕಾಲು ಶೇಕ್ ಆಗೋದು ಯಾವುದೂ ಇರೋದಿಲ್ಲ. ಬರೀ ಒಂದು ಆಬ್ಸೆನ್ಸ್ ಅಟ್ಯಾಕ್ ಅಂತ ಇರ್ತದೆ, ಬರೀ ಕಣ್ಣು ಮಿಡ್ಸೋದು, ಬ್ಲಿಂಕಿಂಗ್ ಸ್ಟಾರ್ ಮಾಡೋದು, ಅದಕ್ಕೆ ಆಬ್ಸೆನ್ಸ್ ಸೀಜರ್ ಅಂತ ಕರಿತೇವೆ. ಸೊ ಇದು ಸಾಧಾರಣ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದು. ಹಾಗೆಯೇ ಪ್ಯೂರ್ ಟೋನಿಕ್ ಮತ್ತು ಪ್ಯೂರ್ ಕ್ಲೋನಿಕ್ ಸೀಜರ್ ಅಂತ ಇರ್ತದೆ. ಅದರಲ್ಲಿ ಬರೀ ಟೋನಿಕ್ ಅಂತೇಳಿ ಬರೀ ಗಟ್ಟಿ ಇಡೋದು, ಕ್ಲೋನಿಕ್ ಅಂತ ಹೇಳಿದರೆ ಬರೀ ಶೇಕ್ ಆಗೋದು ಸೀಜರಿಗೆ ನಾವು ಜನರಲೈಸ್ ಸೀಜರ್ ಅಂತ ಕರಿತೇವೆ. ಅದೇ ಥರ ಇನ್ನೊಂದು ಟೈಪ್ ಆಫ್ ಸೀಜರ್ ಅಂತ ಹೇಳಿದರೆ ಪಾರ್ಷಿಯಲ್ ಸೀಜರ್. ಈ ಪಾರ್ಷಿಯಲ್ ಸೀಜರ್ ಅಂತ ಹೇಳಿದರೆ ನಮ್ಮ ಮೆದುಳು ಒಂದೊಂದು ಭಾಗದಲ್ಲಿ ಅದಕ್ಕೆ ಒಂದು ಫಂಕ್ಷನ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಸೆನ್ಸೇಷನಿಗೆ ಒಂದು ನರ ಇರ್ತದೆ. ಹಾಗಾಗಿ ನಮ್ಮ ಕೈಕಾಲು ನಮ್ಮ ಆಕ್ಟಿವಿಟೀಸ್, ನಮ್ಮ ಕೈಕಾಲು ಮೂವ್ಮೆಂಟಿಗೆ ಒಂದು ಇದು ಇರ್ತದೆ, ನರ ಇರ್ತದೆ, ಮೋಟರ್ ಇದು ಸ್ಟ್ರಿಪ್ ಅಂತ ಹೇಳ್ತೇವೆ, ಅಲ್ಲಿಂದ ಅದಕ್ಕೆ ಅದರ ಫಂಕ್ಷನ್. ಹಾಗೆಯೇ ಒಂದು ಆಕ್ಸಿಪಿಟಲ್ ಲೋಬ್ ಅಂತ ಇರ್ತದೆ, ಅಂದರೆ ನಾವು ದೃಷ್ಟಿ ವಿಷನ್ಗೆ ಒಂದು ಕಂಟ್ರೋಲ್ ಮಾಡುವಂಥ ಒಂದು ಲೋಬಿಗೆ ಆಕ್ಸಿಪಿಟಲ್ ಲೋಬ್ ಅಂತ ಹೇಳ್ತೇವೆ. ಸೊ ಯಾವುದೇ ಒಂದು ಭಾಗದಿಂದ ಬರುವ ಫಿಟ್ಸಿಗೆ ನಾವು ಲೋಕಲೈಸೇಷನ್ ರಿಲೇಟೆಡ್ ಅಪ್ಲೆಪ್ಸಿ ಅಥವಾ ಪಾರ್ಷಿಯಲ್ ಸೀಜರ್ ಅಂತ ಹೇಳ್ತೇವೆ. ಇದು ಪ್ಯೂರ್ ಮೋಟ್ರ್ ಆಗಿರ್ಬೋದು ಅಂತ ಹೇಳಿದರೆ ಒಂದು ಕೈ ಅಥವಾ ಒಂದು ಕಾಲಲ್ಲಿ ಬರೀ ಒಂದು ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ರೈಟ್ ಸೈಡಲ್ಲಿ ಬರೀ ಒಂದು ಸೈಡಲ್ಲಿ ಶೇಕ್ ಬರೋದು, ಅಥವಾ ಒಂದು ಕೈಯಲ್ಲಿ ಶೇಕ್ ಬರೋದು ಅಥವಾ ಒಂದು ಕಾಲಲ್ಲಿ ಶೇಕ್ ಬರೋದಕ್ಕೆ ನಾವು ಪ್ಯೂರ್ ಮೋಟರ್ ಸಿಂಪಲ್ ಪಾರ್ಷಿಯಲ್ ಸೀಜರ್ ಪ್ಯೂರ್ ಮೋಟರ್ ಟೈಪ್ ಅಂತ ಹೇಳ್ತೇವೆ. ಹಾಗೇನೆ ಸೆನ್ಸರಿ ಏರಿಯಾ, ಸೆನ್ಸರಿ ಕಾರ್ಟೆಕ್ಸ್ ಅಂತ ಇರ್ತದೆ. ಅದರಲ್ಲಿ ಏನಾದರೂ ಫಿಟ್ಸ್ ಬಂದರೆ ಒಂದು ಫಿಟ್ಸ್ ಬರೋ ವ್ಯಕ್ತಿಗೆ ಒಂದು ಸೈಡಲ್ಲಿ ಏನೋ ಸಡನ್ನಾಗಿ ಶಾಕ್, ಮರ ಕಟ್ಟೋದು, ಸಡನ್ನಾಗಿ ಉರಿ ಬರೋದು, ಆ ಥರ ಬರ್ತದೆ. ಹಾಗೇನೆ ಏನಾದರೂ ಆಕ್ಸಿಪಿಟಲ್ ಲೋಬಲ್ಲಿ ಏನಾದರೂ ಬಂದರೆ ಅವರಿಗೆ ಕಲರ್ ಕಾಣಿಸ್ಕೊಳ್ಳೋದು, ಲೈಟ್ಸ್ ಥರ ಕಾಣಿಸ್ಕೊಳ್ಳೋದು ಅಂತ ಇದು ಇರ್ತದೆ. ಅದಕ್ಕೆ ನಾವು ಆಕ್ಸಿಪಿಟಲ್ ಎಪಿಲೆಪ್ಸಿ ಅಂತ ಹೇಳ್ತೇವೆ. ಸೊ ಇದರ ಹಾಗೆ ಫಿಟ್ಸ್ ಬರೋ ಮುಂಚೆ ಹೆಚ್ಚಿನ ಪಕ್ಷ ಜನರಿಗೆ ಆರಾ ಅಂತ ಒಂದು ಸಿಂಪ್ಟಮ್ ಇರ್ತದೆ. ಫಿಟ್ಸ್ ಬರೋ ಮುಂಚೆ ಅವರಿಗೆ ಒಂದು ಮುನ್ಸೂಚನೆ ಬರೋದಕ್ಕೆ ನಾವು ಆರಾ ಅಂತ ಕರಿತೇವೆ. ಆರಾ ನಮಗೆ ತುಂಬ ಮುಖ್ಯ. ಹಿಸ್ಟ್ರಿಯಲ್ಲಿ ನಾವು ಒಂದು ಪೇಷಂಟಿಗೆ ಫಿಟ್ಸ್ ಇದೆ ಅಂತ ನಾವು ಅಂದರೆ ನಮ್ಮ ಏನೋ ಇದಿದ್ರೆ ಫಿಟ್ಸ್ ಅಂತ ನಾವು ಅದು ತಿಳ್ಕೊಂಡ್ರೆ ಅದಕ್ಕೆ ನಾವು ಮತ್ತೆ ನೆಕ್ಸ್ಟ್ ಏನಂತ ಹೇಳಿದರೆ ಅದು ಪಾರ್ಷಿಯಲ್ ಜನರಲೈಸ್ ಸೀಜರ್ ಅಂತ ಅದನ್ನು ತಿಳಿಸ್ಕೊಳ್ಳೋದು. ಪಾರ್ಷಿಯಲ್ ಆದರೆ ಯಾವ ಭಾಗದಿಂದ ಅದು ಬಂದಿದೆ ಅಂತ ತಿಳಿಸ್ಕೊಳ್ಳೋದಕ್ಕೆ ನಾವು ಟ್ರೈ ಮಾಡ್ತೇವೆ. ಸೊ ಅದರಲ್ಲಿ ಒಂದೊಂದು ಲೋಬಲ್ಲಿ ಒಂದೊಂದು ಟೈಪ್ ಆರಾ ಬರ್ತದೆ. ಸೊ ಆರಾ ಅಂತ ಹೇಳಿದರೆ ಮುನ್ಸೂಚನೆ. ಕೆಲವರಿಗೆ ಒಂದು ಸಡನ್ನಾಗಿ ಸ್ಮೆಲ್ ಬರ್ಬೋದು, ರಬ್ಬರಿ ಸ್ಮೆಲ್ ಅಂತ ಬರ್ಬೋದು. ಹಾಗಾಗಿ ಕೆಲವರಿಗೆ ಕಣ್ಣು ಮುಂದೆ ಒಂದು ಕನಸು ಕಾಣ್ಕೊಳ್ಳೋದು, ಮತ್ತು ಕೆಲವರಿಗೆ ಕಣ್ಣು ಮುಂದೆ ಪ್ಯಾನೋರಾಮಿಕ್ ವಿಷನ್, ಹಿಂದೆ ಆದ ವಿಷಯಗಳೆಲ್ಲ ಕಣ್ಣು ಮುಂದೆ ಕಾಣೋದು, ಇದೆಲ್ಲ ಬರ್ಬೋದು. ಅಥವಾ ಆಕ್ಸಿಪಿಟಲ್ ಇದರಲ್ಲಿ ಏನಾದರೂ ಕಲರ್ಸ್ ಕಾಣ್ಕೊಳ್ಳೋದು. ಸೊ ಇದೆಲ್ಲ ಒಂದು ಆರಾ ಅಂತ ಬರ್ತದೆ. ಆರಾ ಆದ ನಂತರ ಪಾರ್ಷಿಯಲ್ ಸೀಜರ್ ಸಹ ಜನರಲೈಸ್ಡ್ ಆಗ್ಬೋದು. ಅದಕ್ಕೆ ನಾವು ಸೆಕೆಂಡ್ರಿ ಜನರಲೈಸೇಷನ್ ಅಂತ ಹೇಳಿ, ಆರಾ ಪಾರ್ಷಿಯಲ್ ಸೀಜರ್ ಆದ ನಂತರ ಒಂದು ವೇಳೆ ಅದು ಕಂಪ್ಲೀಟ್ ಮೆದುಳಿಗೆ ಸ್ಪ್ರೆಡ್ ಆದರೆ ಸೆಕೆಂಡ್ರಿ ಜನರಲೈಸೇಷನ್ ಅಂತ ಹೇಳ್ತೀವಿ. ಸೆಕೆಂಡ್ರಿ ಜನರಲೈಸೇಷನ್ ಆದಾಗ ಅದು ಪ್ರಜ್ಞೆ ಹೋಗುತ್ತೆ. ಪ್ರಜ್ಞೆ ಹೋದ ನಂತರ ನಾನು ಫಸ್ಟ್ ಹೇಳಿದಾಗೆ ಜನರಲೈಸ್ ಟೋನಿಕ್ ಕ್ಲೋನಿಕ್ ಸೀಜರ್ ಬರ್ಬೋದು. ಸೊ ಕೈ ಕಾಲು ಗಟ್ಟಿ ಹಿಡಿದು ಶೇಕ್ ಆಗುವಂಥ ಸಂದರ್ಭ ಸಹ ಬರ್ಬೋದು. ಇದಕ್ಕೆ ನಾವು ಸೆಕೆಂಡ್ರಿ ಜನರಲೈಸೇಷನ್ ಅಂತ ಹೇಳ್ತೀವಿ. ಸೊ ಡಾಕ್ಟರ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಉಡುಪಿ ಚಾನಲ್ ಅಲ್ಲ? ಹೌದು, ನಮಸ್ತೆ. ಯಾರಿದು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಡುಪಿಯಿಂದ ಲತಾ ಅಂತ. ಓಕೆ, ಎಸ್ ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ನೀವು ಮಾತಾಡ್ಬೋದು. ನಿಮ್ಮ ಯಾವುದೇ ಪ್ರಶ್ನೆ ಇದ್ರೂ ಕೇಳ್ಬೋದು. ಹಲೋ ಹಲೋ, ನಮಸ್ತೆ. ಎಸ್, ಮಾತಾಡಿ. ನಾನು ಡಾಕ್ಟರ್ ಜೊತೆ ಮಾತಾಡ್ಬೇಕು. ಕೇಳ್ತಾ ಇದ್ದೇನೆ, ಹೇಳಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಇದು ಫಿಟ್ಸ್ ರೋಗಿಗೆ ಮಾನಸಿಕ ಸಮಸ್ಯೆ ಬರುತ್ತಾ? ಯಾಕೆಂದ್ರೆ ನನ್ನ ತಮ್ಮನಿಗೆ ಈಗ 40 ವರ್ಷ, ಅವನಿಗೆ 6 ವರ್ಷ ವಯಸ್ಸಿರುವಾಗ ಫಿಟ್ಸ್ ಬರ್ತಾ ಇತ್ತು. ಸುಮಾರು ಒಂದು 10 ವರ್ಷದಿಂದ ಮಾನಸಿಕ ಕಿಚ್ಚೋದು, ಓಡೋದು ಇದೆಲ್ಲ ಸ್ಟಾರ್ಟ್ ಆಗಿದೆ 10 ವರ್ಷದಿಂದ. ಈಗ ನಾವು ಕುಂದಾಪುರ ಮಾತಾ ಹಾಸ್ಪಿಟಲ್ ಅಲ್ಲಿ ಮೆಡಿಸಿನ್ ಮಾಡ್ತಾ ಇದ್ದೇವೆ. ಫಿಟ್ಸ್ ಹತೋಟಿಯಲ್ಲಿದೆ, ಆದ್ರೆ ಮಾನಸಿಕ ಅಷ್ಟು ಟ್ಯಾಬ್ಲೆಟ್ ಕೊಟ್ರುನು ಮಾನಸಿಕ ಒಂದ್ ರೀತಿ ಅವನು ಒಂಥರ ಮಾಡ್ತಾ ಇರ್ತಾನೆ ಇಡೀ ದಿವಸ. ಅದು ಫಿಟ್ಸ್ ರೋಗಿಗಳಿಗೆ ಎಲ್ಲರಲ್ಲೂ ಕಾಣುತ್ತಾ ಇದು ಮಾನಸಿಕ ಸಮಸ್ಯೆ ಅಂತ ನನ್ನ ಪ್ರಶ್ನೆ. ನೀವು ಹೇಳಿದ ಪ್ರಶ್ನೆ ತುಂಬಾ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಈಗ
ಫಿಟ್ಸ್ ನಾನು ಫಸ್ಟ್ ಹೇಳಿದ್ದೇನೆ, ಫಿಟ್ಸ್ ಬರಲಿಕ್ಕೆ ಹಲವು ಕಾರಣ ಇರ್ತದೆ. ಅದರಲ್ಲಿ ಕೆಲವು ಇದರಲ್ಲಿ ನಾವು ಹೈಪಾಕ್ಸಿಕ್ ಇನ್ಸಲ್ಟ್ ಅಂತ ಹೇಳ್ತೇವೆ, ಹಾಗಾಗಿ ಕೆಲವು ಜೆನೆಟಿಕ್ ಕಾರಣ ಅಂತ ಹೇಳ್ತೇವೆ. ಈ ಹೈಪಾಕ್ಸಿಕ್ ಇನ್ಸಲ್ಟ್ ಬಂದರೆ ಒಂದು ಫಿಟ್ಸ್ ಅಪಸ್ಮಾರ ರೀತಿಯಲ್ಲಿ ಬರ್ಬೋದು, ಮತ್ತು ಮೆದುಳು ಬೆಳವಣಿಗೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಮೆದುಳು ಬೆಳವಣಿಗೆ ಪ್ರಾಬ್ಲಮ್ ಬಂದರೆ ಸ್ವಲ್ಪ ಕೆಲವರಿಗೆ ಒಂದು ಬುದ್ಧಿಮಾಂದ್ಯತೆ ಅಂತ ಇರ್ತದೆ, ಅಂಥದ್ರಲ್ಲಿ ನಾವು ಸ್ವಲ್ಪ ಮಾನಸಿಕ ಲಕ್ಷಣಗಳು ಸಹ ಬರ್ಬೋದು. ಸೊ ಇದು ಹುಟ್ಟುವಾಗದಿಂದ ಫಿಟ್ಸಿನ ಅಪಸ್ಮಾರ ಜೊತೆನೆ ಒಂದು ಮಾನಸಿಕ ಲಕ್ಷಣ ಕಂಡುಕೊಳ್ಳುತ್ತೆ. ಇನ್ನೊಂದು ಅಂತ ಹೇಳಿದರೆ, ಫಿಟ್ಸ್ ಇದ್ದವರಿಗೆ ಒಂದು ಎಪಿಲೆಪ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಇರ್ತದೆ. ಅವರಿಗೆ ಒಂದು ವಿಧದ ಒಂದು ಮಾನಸಿಕ ಲಕ್ಷಣಗಳು ಬರ್ಬೋದು. ಸೊ ಫಿಟ್ಸಿನ ಮದ್ದು ಕೊಟ್ಟರೆ ಅವರಿಗೆ ಫಿಟ್ಸ್ ಕಂಟ್ರೋಲ್ ಆಗಿರ್ತದೆ, ಬಟ್ ಈ ಮಾನಸಿಕ ಲಕ್ಷಣ ಕಂಟ್ರೋಲ್ ಆಗೋದಿಲ್ಲ. ಸೊ ಮಾನಸಿಕ ಪ್ರಾಬ್ಲಮ್ ಬಂದರೆ ನಾವು ನಮ್ಮ ಸೈಕ್ಯಾಟ್ರಿಸ್ಟ್ ಜೊತೆ ನಾವು ಸಮಾಲೋಚನೆ ನಾವು ಒಂದು ರೆಕಮೆಂಡ್ ಮಾಡ್ತೇವೆ, ಮತ್ತು ಅದಕ್ಕೆ ಒಳ್ಳೆಯ ಮದ್ದು ಇರ್ತದೆ. ಆ ಮದ್ದನ್ನು ಕೊಟ್ಟರೆ ಮಾನಸಿಕ ಲಕ್ಷಣ ಸಹ ಸ್ವಲ್ಪ ಕಂಟ್ರೋಲ್ ಆಗಿ ಬರ್ತದೆ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಡಾಕ್ಟರ್, ಟೈಪ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೆ, ಕಂಟಿನ್ಯೂ. ಸೊ ನಾನು ಅದೇ ಮಯೋಕ್ಲೋನಿಕ್ ಸೀಜರ್, ಅದರ ನಂತರ ಎಟೋನಿಕ್ ಸೀಜರ್ ಅಂತ ಇರ್ತದೆ. ಎಟೋನಿಕ್ ಸೀಜರ್ ಅಂತ ಹೇಳಿದರೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಕೆಳಗೆ ಟೋನ್ ಹೋಗಿ, ಎಟೋನಿಕ್ ಅಂತ ಹೇಳಿದರೆ ಟೋನ್ ಇಲ್ಲದೇ ಇರುವ ಒಂದು ಕಂಡೀಷನ್. ಟೋನ್ ಅಂತ ಹೇಳಿದರೆ ಗಟ್ಟಿ, ನಾವು ಸಾಧಾರಣ ನಿಲ್ಕೊಳ್ತಾ ಇರ್ತೇವೆ, ಅದಕ್ಕೆ ಒಂದು ಟೋನ್ ಬೇಕು ನಮಗೆ ಒಂದು ಗಟ್ಟಿ ಒಂದು ಟೈಟ್ನೆಸ್ ಬೇಕು. ಸಡನ್ ಆಗಿ ಟೈಟ್ನೆಸ್ ಹೋದರೆ ಒಂದು ಸಡನ್ ಆಗಿ ಏನೋ ಒಂದು ಕಲ್ಲು ಬಿದ್ದಾಗೆ ಸಡನ್ ಆಗಿ ಕೆಳಗೆ ಬೀಳುವಂಥ ಫಿಟ್ಸಿಗೆ ನಾವು ಎಟೋನಿಕ್ ಸೀಜರ್ ಅಂತ ಹೇಳ್ತೇವೆ. ಸೊ ಇದು ನಾವು ಜನರಲೈಸ್ ಸೀಜರ್ ಮತ್ತು ಪಾರ್ಷಲ್ ಸೀಜರ್ ಸಾಧಾರಣ ನಾವು ವಿಂಗಡಿಸೋದು. ಕೆಲವು ಸೀಜರ್ ಅನ್ಕ್ಲಾಸಿಫೈಡ್ ಅಂತ ಇರ್ತದೆ, ನಾವು ಪಾರ್ಷಲಲ್ಲಿ ಬರೋಲ್ಲ, ಜನರಲೈಸೇಷನ್ ಬರೋಲ್ಲ, ಅದಕ್ಕೆ ಅನ್ಕ್ಲಾಸಿಫೈಡ್ ಸೀಜರ್ ಅಂತ ಹೇಳ್ತೇವೆ. ಎಸ್. ಸೊ ಈ ಫಿಟ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಫಿಟ್ಸ್ ಅನ್ನುವಂಥದ್ದು ನಮ್ಮ ದೇಹದ ಬೇರೆ ಯಾವುದಾದ್ರೂ ಅಂಗಗಳಿಗೆ ಹಾನಿಯನ್ನು ಮಾಡ್ತದ ಅನ್ನುವಂಥದ್ದು. ಫಿಟ್ಸ್ ಬಂದರೆ, ಈ ಫಿಟ್ಸ್ ಬರುವಾಗ ಒಂದು ವ್ಯಕ್ತಿ ಕೆಳಗೆ ಬಿದ್ದರೆ, ಸೊ ಕೆಳಗೆ ಬೀಳುವಾಗ ಅವನಿಗೆ ಅಥವಾ ಅವಳಿಗೆ ಏನಾದರೂ ಬಾಡಿ ಹಾನಿ ಆಗ್ಬೋದು ಸಡನ್ ಆಗಿ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ವ್ಯಕ್ತಿ ವಾಹನ ಓಡಿಸ್ತಾ ಇದ್ದೇನೆ ಅಥವಾ ಬೈಕಲ್ಲಿ ಹೋಗ್ತಾ ಇದ್ದೇನೆ, ಸಡನ್ ಆಗಿ ಆ ವ್ಯಕ್ತಿಗೆ ಫಿಟ್ಸ್ ಬಂದಿದೆ. ಸೊ ಸಡನ್ ಆಗಿ ಫಿಟ್ಸ್ ಬಂದರೆ ಕೆಳಗೆ ಬೀಳ್ತಾನೆ, ಅವನಿಗೆ ಅಥವಾ ಅವಳಿಗೆ ಫ್ರ್ಯಾಕ್ಚರ್ ಆಗ್ಬೋದು, ತಲೆಗೆ ಏಟು ಬೀಳ್ಬೋದು, ಅಥವಾ ಎಲ್ಲಿ ಮೂಳೆ ಫ್ರ್ಯಾಕ್ಚರ್ ಆಗ್ಬೋದು, ಇಂಥ ಪ್ರಾಬ್ಲಮ್ಸ್ ಎಲ್ಲ ಬರ್ಬೋದು. ಫಿಟ್ಸ್ ತುಂಬ ಹೊತ್ತಿದ್ರೆ ಅಂತ ಹೇಳಿದರೆ 2 ನಿಮಿಷ, ನಾನು ಹೇಳಿದ 90-95% ಜನರಿಗೆ ಫಿಟ್ಸ್ ನಿಲ್ಲುತ್ತೆ. ಅದು ಕೆಲವು ಶೇಕಡ ಒಂದು ಕಡಿಮೆ ಪ್ರಮಾಣದ ಜನರಿಗೆ ಫಿಟ್ಸ್ ತುಂಬ ಹೊತ್ತಿರ್ತದೆ. ಅಂಥ ಪ್ರಾಬ್ಲಮ್ಸ್ ಇದ್ದರೆ ಏನಾಗ್ತದೆ ಅಂದರೆ, ಕಂಟಿನ್ಯೂಸ್ ಫಿಟ್ಸ್ ಆಗ್ತಾ ಇರ್ತದೆ. ಆವಾಗ ನಮ್ಮ ಶ್ವಾಸ, ಈಗ ತುಂಬ ಫಿಟ್ಸ್ ಬರುವಾಗ ಈ ಸಿಕ್ರೀಷನ್ಸ್ ಎಲ್ಲ ನಮ್ಮ ಬಾಯೊಳಗೆ ನಮ್ಮ ಶ್ವಾಸನಾಳೊಳಗೆ ಅದು ತುಂಬುತ್ತೆ. ಅದು ತುಂಬುವಾಗ ಆಕ್ಸಿಜನ್, ಆಮ್ಲಜನಕ ಒಳಗೆ ಹೋಗುವ ಸ್ವಲ್ಪ ಸಾಧ್ಯತೆ ಕಡಿಮೆ, ಅದಕ್ಕೆ ಹೈಪಾಕ್ಸಿ ಅಂತ ಹೇಳ್ತೇವೆ. ಸೊ ಆಸ್ಪಿರೇಷನ್ ಆಗಿ ಅಂತ ಹೇಳಿದರೆ ಸಿಕ್ರೀಷನ್ಸ್ ಎಲ್ಲ ತುಂಬಿಕೊಂಡು ಅದನ್ನು ಆ ಸಿಕ್ರೀಷನ್ಸ್ ಲಂಗ್ಸಿಗೆ ಹೋಗಿ ಹೈಪಾಕ್ಸಿಯಾ, ಆಕ್ಸಿಜನ್ ಕೊರತೆ ಬಂದರೆ ಹೈಪಾಕ್ಸಿಕ್ ಎನ್ಸೆಫಲೋಪತಿ ಅಂತ ಆಗ್ಬೋದು. ಸೊ ಸಾಧಾರಣ ಇದು ನೀವು ಯಾರಿಗೆ ಸ್ಟೇಟಸ್ ಎಪಿಲೆಪ್ಟಿಸ್ ಬಂದಿದೆ ಮತ್ತು ಆ ಪೇಷಂಟಿಗೆ ನಾವು ಇಮಿಡಿಯೇಟಾಗಿ ಹಾಸ್ಪಿಟಲ್ ನಾವು ಕರ್ಕೊಂಡು ಹೋಗಲಿಲ್ಲ ಆದರೆ ಹೈಪಾಕ್ಸಿಕ್ ಎನ್ಸೆಫಲೋಪತಿ ಬರ್ಬೋದು. ಸೊ ಟೈಪ್ಸ್ಗಳ ಬಗ್ಗೆ ಹೇಳಿದ್ರಿ. ಈ ಸಿಂಪ್ಟಮ್ಸ್ಗಳು, ಯಾವ ಸಿಂಪ್ಟಮ್ಸ್ಗಳು ನಮಗೆ ಹೇಳುತ್ತೆ ನಮಗೆ ಮೂರ್ಛೆ ರೋಗ ಇದೆಯೋ ಅಥವಾ ಅಪಸ್ಮಾರ ಇದೆಯೋ ಅನ್ನುವಂಥದ್ದು, ಯಾವ ಸಿಂಪ್ಟಮ್ಸ್ಗಳು ನಮಗೆ ತೋರಿಸ್ಕೊಡ್ತದೆ? ಸಿಂಪ್ಟಮ್ಸ್ ನಾನು ಹೇಳಿದಾಗೆ, ಈಗ ಮೋಟರ್ ಸಿಂಪ್ಟಮ್ಸ್ ಇರ್ಬೋದು, ಸೆನ್ಸರಿ ಸಿಂಪ್ಟಮ್ಸ್ ಇರ್ಬೋದು. ಒಂದು ವ್ಯಕ್ತಿಗೆ ಒಂದು ಸೈಡಿಗೆ ಒಂದು ಶೇಕ್ ಆಗೋದು ಅಥವಾ ಸೆನ್ಸರಿ ಸೀಜರ್ಸ್ ಅಂತ ನಾವು ಹೇಳಿದ್ದೇವೆ. ಹಾಗೆ ಆರಾ ಅಂತ ಇರ್ತದೆ ಕೆಲವರಿಗೆ, ಅದು ಬರುವ ಮುಂಚೆ ಒಂದು ಮುನ್ಸೂಚನೆ ಬರ್ತದೆ. ಆರಾ ಬಂದ ನಂತರ ಅವರಿಗೆ ಸೀಜರ್ಸ್ ಬರ್ತದೆ. ಇಂಥ ಸಿಂಪ್ಟಮ್ಸ್ ನಾವು ಕಂಡುಕೊಳ್ತೇವೆ. ಎಸ್ ಡಾಕ್ಟರ್, ನಿಮ್ಮ ಜೊತೆ ಮಾತುಕತೆ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ. ಎಸ್, ಪ್ರಶ್ನೆಗಳನ್ನು ಕೇಳೋದು ಬಾಕಿ ಇದೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನೆ ತಗೊಂಡ್ಬರೋಣ. ಟೇಕ್ ಅ ಬ್ರೇಕ್.
ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್ ಜೊತೆ ಮಾತಾಡೋಣ. ಡಾಕ್ಟರ್, ಮಾತುಕತೆ ಮುಂದುವರಿತಾ ಇತ್ತು. ಈ ಮಿಮಿಕ್ಸ್ ಆಫ್ ಎಪಿಲೆಪ್ಸಿ ಇದ್ರ ಬಗ್ಗೆ ತಿಳಿಸ್ಕೊ. ಈಗ ಆಗಲೇ ನಾನು ಅಪಸ್ಮಾರ ಬಗ್ಗೆ ನಾನು ಹೇಳಿದ್ದೇನೆ. ಈಗ ಅಪಸ್ಮಾರ ಅಂತ ಹೇಳಿದ್ರೆ ನಾವು ಮೂರ್ಛೆ ರೋಗ. ಸೊ ಮೂರ್ಛೆ ಹೋದರೆ ಎಲ್ಲ ಮೂರ್ಛೆ ಹೋಗೋ ಕಂಡೀಷನಿಗೆ ನಾವು ಅಪಸ್ಮಾರ ಅಂತ ಕರೆಯೋದಿಲ್ಲ. ಅಪಸ್ಮಾರ ಅಂತೇಳಿ ನಾವು ಸಿಂಪ್ಟಮ್ಸ್ ಬಗ್ಗೆ ನಾವು ಕಂಪ್ಲೀಟಾಗಿ ಡೀಟೇಲ್ ವಿವರಿಸಿದ್ದೇನೆ. ಕೈ ಕಾಲು ಶೇಕ್ ಆದರೆ, ಟೋನಿಕ್ ಕ್ಲೋನಿಕ್ ಮೂಮೆಂಟ್ಸ್ ಬಂದರೆ, ಮತ್ತು ಹಲ್ಲು ಕಚ್ಚಿ ಅಂತ ಒಂದು ಲಕ್ಷಣ ಬಂದರೆ ನಾವು ಸೀಜರ್ ಅಂತ ಇದೆ. ಅದೇ ಥರ ಒಂದು ಕಂಡೀಷನ್ ಇರುತ್ತೆ, ಸಿಂಕೋಪಲ್ ಅಟ್ಯಾಕ್ ಅಂತ ಇರ್ತದೆ. ಸಾಧಾರಣ ಇದಕ್ಕೆ ಮತ್ತು ಅಪಸ್ಮಾರಕ್ಕೆ ತುಂಬ ಒಂದು ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಯಾಕಂತೇಳಿದರೆ ತುಂಬ ನಾವು ಪೇಷಂಟ್ಗಳು ನೋಡ್ತೇವೆ, ಅವರಿಗೆ ಸಾಧಾರಣ ಸಿಂಕೋಪ್ ಅಂತ ಇರ್ತದೆ, ಬಟ್ ಅವರಿಗೆ ಅನಾವಶ್ಯಕವಾಗಿ ಫಿಟ್ಸಿನ ಮೆಡಿಸಿನ್ ಕೊಟ್ಟಿರ್ತಾರೆ. ಸೊ ಅಂಥ ಇದರಲ್ಲಿ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು, ಅದನ್ನು ಕರೆಕ್ಟಾಗಿ ಕಂಡುಹಿಡಿಯೋದು ಮುಖ್ಯ. ಈಗ ಸಿಂಕೋಪ್ ಅಂದರೆ ಏನು? ಇದ್ದಕ್ಕಿದ್ದಂಗೆ ಎದೆ ಬಡಿತ ಅಥವಾ ರಕ್ತ ಒತ್ತಡ, ಬ್ಲಡ್ ಪ್ರೆಷರ್ ಏರ್ಪೇರ್ ಇದ್ದಲ್ಲಿ ಇದ್ದಕ್ಕಿದ್ದಂಗೆ ಮೂರ್ಛೆ ಹೋಗೋದಕ್ಕೆ ನಾವು ಸಿಂಕೋಪ್ ಅಂತ ಕೇಳಿದ್ರೆ. ನಾವು ಸಣ್ಣ ಚಿಕ್ಕ ಮಕ್ಕಳಲ್ಲಿ ಅದು ನಾವು ನೋಡ್ತೇವೆ. ಸಾಧಾರಣ ಅವರು ಅಸೆಂಬ್ಲಿಯಲ್ಲಿ ನಿಲ್ತಾ ಇರ್ತಾರೆ, ಸಡನ್ ಆಗಿ ಡಬ್ ಅಂತ ಬೀಳ್ತಾರೆ, ಬಿದ್ದು ಅಲ್ಲೇ ಅವರಿಗೆ ಪ್ರಜ್ಞೆ ಬರ್ತದೆ. ಸೊ ಇಟ್ ಈಸ್ ಅ ಕ್ಲಾಸಿಕಲ್ ಸಿಂಕೋಪ್. ಸಿಂಕೋಪ್ ಅಂದರೆ ವ್ಯಾಸೋವೇಗಲ್ ಸಿಂಕೋಪ್ ಅಂತ ಹೇಳ್ತೇವೆ. ಅಂದರೆ ಸಡನ್ ಆಗಿ ಯಾವುದೇ ಕಾರಣ ಅವರು ಬೆಳಿಗ್ಗೆ ಊಟ ಇರ್ಲಿಕ್ಕಿಲ್ಲ ಅಥವಾ ಅವರು ನೀರೇನು ಕುಡಿರ್ಲಿಕ್ಕಿಲ್ಲ, ಸೊ ಅಂತ ಇದರಲ್ಲಿ ಸಡನ್ ಆಗಿ BP ಲೋ ಆಗಿ ಬೀಳುವಂಥ ಕಂಡೀಷನಿಗೆ ವ್ಯಾಸೋವೇಗಲ್ ಸಿಂಕೋಪ್ ಅಂತ ಹೇಳ್ತೇವೆ. ಅದೇ ಥರ ಏನೋ ಎದೆ ಬಡಿತ, ರಿದಮ್ ಡಿಸಾರ್ಡರ್ಸ್, ಎರಿದ್ಮಿಯಾ ಅಂತ ಹೇಳ್ತೇವೆ. ಎದೆ ಬಡಿತ ಏರ್ಪೇರಿದ್ದಲ್ಲಿ ಅವರಿಗೆ ಎರಿದ್ಮಿಯಾದಿಂದ ಸಿಂಕೋಪ್ ಬರ್ಬೋದು. ಸೊ ಇದನ್ನು ಮತ್ತು ಫಿಟ್ಸಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡುವುದು ತುಂಬ ಮುಖ್ಯ. ಯಾಕಂದರೆ ಸಿಂಕೋಪ್ ಬರೋ ಮಕ್ಕಳಿಗೆ ನಾವು ಅನಾವಶ್ಯಕ ಫಿಟ್ಸಿನ ಮದ್ದು ಕೊಟ್ಟರೆ ಅದು ಅನಾವಶ್ಯಕ, ಅದರಿಂದ ಅವರಿಗೆ ಸೈಡ್ ಎಫೆಕ್ಟ್ಸ್ ಬರ್ಬೋದು. ಸೊ ಅದಕ್ಕೆ ಬರೀ ವ್ಯಾಸೋವೇಗಲ್ ಸಿಂಕೋಪ್ ಅಂತ ಇದ್ದರೆ ಅವರಿಗೆ ಏನು ಯಾವುದೇ ಚಿಕಿತ್ಸೆನ ಅಗತ್ಯ ಇರೋದಿಲ್ಲ, ಯಾವುದೇ ಮದ್ದಿನ ಅಗತ್ಯ ಇರೋದಿಲ್ಲ. ಸಾಧಾರಣ ಅವರಿಗೆ ಒಳ್ಳೆ ಹೈಡ್ರೇಷನ್ ಕೊಡಿ, ನೀರು ಕುಡೀರಿ, ನೀರು ಕುಡಿದ್ರೆ ಸರಿಯಾಗುತ್ತೆ. ಅಥವಾ ಏನಾದರೂ ಸಿಂಕೋಪಲ್ ಅಟ್ಯಾಕ್ ಸಿಂಪ್ಟಮ್ ಬರುವಾಗ ಲಕ್ಷಣ ಏನು ಬರುತ್ತೆ ಅಂತ ಹೇಳಿದ್ರೆ ಕಣ್ಕತ್ಲೆ ಬರ್ತದೆ. ಕಣ್ಕತ್ಲೆ ಬಂದ ನಂತರ ಅವರಿಗೆ ಕೈ ಕಾಲು ಎಲ್ಲ ಸ್ವಲ್ಪ ತಂಡಾಗಿ ಒಂದು ಕೋಲ್ಡ್ ಬರೋ ಹಾಗೆ ಆಗ್ತದೆ, ಬೆವರು ಬರ್ತದೆ. ಅಂಥ ಲಕ್ಷಣ ಕಂಡು ಬಂದರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಆ ಮಗು ಅಥವಾ ವಯಸ್ಕರಿಗೆ ಕೂರಿಸ್ಬೇಕು ಮತ್ತು ತಲೆಯನ್ನು ಬಗ್ಗಿಸಿ ಕೂರಿಸ್ಬೇಕು. ಅದರಲ್ಲಿ ಸಾಧಾರಣ 1 ರಿಂದ 2 ನಿಮಿಷ ಒಳಗೆ ಅದು ಸರಿ ಆಗ್ತದೆ. ಸೊ ಇದು ಒಂದು ಡಿಫ್ರೆನ್ಷಿಯೇಟ್ ಮಾಡೋದು ಮುಖ್ಯ. ಅದು ಸಿಂಕೋಪ್ ಆಯಿತು. ಇನ್ನೊಂದು ಅಂತ ಹೇಳಿದರೆ ಮಾನಸಿಕ ರೋಗಿಗಳಿಗೆ ಒಂದು ಟೈಪ್ ಅವರು ಫಿಟ್ಸ್ ಹಾಗೆ ಅವರಿಗೆ ಸಿಂಪ್ಟಮ್ ಬರ್ಬೋದು. ಸೊ ನಾನು ಹೇಳಿದಾಗೆ ಜನರಲೈಸ್ ಟೋನಿಕ್ ಕ್ಲಿನಿಕ್ ಥರನೇ ಅವರು ಒಂಥರ ಅದೇ ಥರ ಒಂದು ಆ್ಯಕ್ಟ್ ಮಾಡಿ ಒಂದು ಸೀಜರ್ ಥರ ಒಂದು ಇದು ಮಾಡ್ತಾರೆ. ಅದಕ್ಕೆ ಸೂಡೋ ಸೀಜರ್ ಅಂತ ಹೇಳ್ತೇವೆ. ಸಾಧಾರಣ ಅದನ್ನು ನಾವು ಸೂಡೋ ಸೀಜರ್ ಯಾವುದೇ ಮಾನಸಿಕ ರೋಗಿಗೆ ಫಿಟ್ಸ್ ಬಂದರೆ, ಫಿಟ್ಸ್ ಅಂತ ಅವರು ಏನಾದರೂ ನಮ್ಮ ರೋಗಿ ಬೈಸ್ಟ್ಯಾಂಡರ್ ಬಂದು ನಾವು ಹೇಳ್ತೇವೆ, ನೋಡಿ ಅವರಿಗೆ ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ಅದರದ್ದು ಒಂದು ವಿಡಿಯೋ ಮಾಡಿಸ್ಕೊಳ್ಳಿ, ವಿಡಿಯೋ ಅಥವಾ ಫೋನಲ್ಲಿ ನೀವು ರೆಕಾರ್ಡ್ ಮಾಡಿ ಅದನ್ನು ನಮಗೆ ತೋರಿಸಿ ಅಂತ ಹೇಳ್ತೇವೆ. ಸೊ ನಾವು ಸೀಜರ್ ಥರ ಏನಾದರೂ ಅದನ್ನು ನೋಡಿ ನಾವು ಅದನ್ನು ಸೂಡೋ ಸೀಜರ್ ಅಥವಾ ಸೀಜರನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ತೇವೆ. ಓಕೆ, ಎಸ್ ಡಾಕ್ಟರ್, ಹೇಳ್ತಾ ಒಂದು ಮಾತು ಹೇಳಿದ್ರಿ, ಈ ಒಂದು ಫಿಟ್ಸ್ ಬಂದವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋಂಥದ್ದು. ಫಿಟ್ಸ್ ಬಂದ ಟೈಮಲ್ಲಿ ಬಾಯಲ್ಲಿ ನೊರೆ ಬರುವಂಥದ್ದು, ಇದು ಯಾಕಾಗಿ ಬರುತ್ತೆ? ಫಿಟ್ಸ್ ಬರೋ ಟೈಮಲ್ಲಿ ನೊರೆ ಯಾಕೆ ಬರುತ್ತೆ ಅಂತ ಹೇಳಿದರೆ, ನಮ್ಮ ಬಾಯೊಳಗೆ ಸಲೈವ, ನಾವು ಇದು ಪೇಷಂಟ್ ಕ್ಲೆಂಚ್ ಮಾಡ್ತದೆ, ಸಲೈವ ಅದು ತುಂಬ ಅದರಲ್ಲಿ ಉಳ್ಕೊಂಡಿರ್ತದೆ, ಮತ್ತು ಬ್ರೀದಿಂಗ್ ಸ್ವಲ್ಪ ಸರಿ ಇರೋದಿಲ್ಲ. ಸೊ ಬ್ರೀದಿಂಗ್ ಸರಿ ಇಲ್ಲದಿರೋ ಕಾರಣ ಸಲೈವ ಒಳಗೆ ಏರ್ ಸ್ವಲ್ಪ ಮಿಕ್ಸ್ ಆಗಿ ಫ್ರಾತ್ ಅಂತ ಬರ್ತದೆ, ನೊರೆ ಅಂತ ಬರ್ತದೆ. ಸೊ ನೊರೆ ನಾವು ಹೊರಗಿಂದ ಫ್ರಾತ್ ಅಂತ ನಾವು ನೊರೆ ಥರ ನಮಗೆ ತೋರ್ತದೆ. ಎಸ್. ಸೊ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿಯೊಂದು ಕಾಯಿಲೆಗಳ ಬಗ್ಗೆ ಇನ್ವೆಸ್ಟಿಗೇಷನ್ಸ್ಗಳ ಆಗ್ತಾ ಇರ್ತದೆ, ತಂತ್ರಜ್ಞಾನಗಳ ಬದಲಾವಣೆ ಆಗ್ತಾ ಇರ್ತದೆ, ಹೊಸ ಆವಿಷ್ಕಾರಗಳಿಗೆ ಇದು ನಾಂದಿ ಆಗ್ತದೆ. ಏನೆಲ್ಲ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗಿದೆ ಈ ಒಂದು ಕಾಯಿಲೆ ಕುರಿತಾಗಿ ಡಾಕ್ಟರ್? ಈಗ ಫಿಟ್ಸ್ ಇದ್ದವರಿಗೆ ಬದಲಾವಣೆ ಅಂತ ಹೇಳಿದರೆ, ಫಸ್ಟ್ ನಾವು ಫಿಟ್ಸಿಗೆ ಇವಾಗ ಏನು ಯೂಸ್ ಮಾಡ್ತೀವಿ ಅದರ ಬಗ್ಗೆ ನಾನು ಹೇಳ್ತೇನೆ. ಇವಾಗ ಯಾವುದಾದ್ರೂ ಫಿಟ್ಸಿನ ಪೇಷಂಟ್ ಬಂದರೆ ಫಸ್ಟ್ ನಾವು ಕ್ಲಿನಿಕಲ್ ಹಿಸ್ಟ್ರಿ ತಗೊಳ್ತೇವೆ. ಕ್ಲಿನಿಕಲ್ ಹಿಸ್ಟ್ರಿಯಲ್ಲಿ ನಮಗೆ ಫಿಟ್ಸ್ ಅಂತ ಮತ್ತು ಏನೋ ಫಿಟ್ಸ್ ಮಿಮಿಕ್ಸನ್ನು ನಾವು ಅದನ್ನು ರೂಲ್ ಔಟ್ ಮಾಡಿದ ನಂತರ ಅದಕ್ಕೆ ನಾವು ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡ್ತೇವೆ. ಇನ್ವೆಸ್ಟಿಗೇಟ್ ಮಾಡೋದು ಏನಂತ ಹೇಳಿದರೆ, ಫಸ್ಟ್ ನಾವು ಒಂದು EG ಅಂತ ಮಾಡ್ತೇವೆ. EG ಆದ ನಂತರ ನಾವು ನೆಕ್ಸ್ಟ್ ನಾವು MRI ಸ್ಕ್ಯಾನ್ ಅಂತ ನಾವು ಹೇಳ್ಬೋದು, MRI ಸ್ಕ್ಯಾನ್ ಅಂತ ಹೇಳ್ತೀವಿ. ಈ MRI ಮಾಡೋ ಉದ್ದೇಶ ಏನಂತ ಹೇಳಿದರೆ,
ನಾನು ಆಗಲೇ ಹೇಳಿದ್ದೇನೆ, ಅದು ಯಾವುದೇ ಕಾರಣದಿಂದ ಇರ್ಬೋದು, ಸ್ಕಾರಿಂದ ಇರ್ಬೋದು, ಸ್ಕಾರ್ ಎಪಿಲೆಪ್ಸಿಯಿಂದ ಇರ್ಬೋದು, ಅಥವಾ ಏನಾದರೂ ಮುಂಚೆ ಆ ರೋಗಿಗೆ ಏನಾದರೂ ತಲೆ ಏಟು ಬಿದ್ದಿರ್ಬೋದು, ಸೊ ಅದರದ್ದು ಏನಾದರೂ ಲಕ್ಷಣ ಇರ್ಬೋದು, ಗ್ಲೈವಿಟಿಕ್ ಫೋಕಸ್ ಅಂತ ಇರ್ತದೆ ಅದು ಇರ್ಬೋದು. ಕೆಲವು ಮೂರ್ಛೆ ರೋಗ ಅಪಸ್ಮಾರ ಕೇಸಲ್ಲಿ ಏನೋ ಒಂದು ಜಂತು ಹುಳದಿಂದ ಬರುವಂಥ ಪ್ರಾಬ್ಲಮ್ಸ್ ಇರ್ಬೋದು, ನ್ಯೂರೋಸಿಸ್ಟಿ ಸರ್ಕೋಸ್ ಅಂತ ಹೇಳ್ತೇವೆ. ಈ ಜಂತು ಹುಳದಿಂದ ಆ ಜಂತು ಹುಳದಿಂದ ಒಂದು ಮೆದುಳೊಳಗೆ ಒಂದು ಸಿಸ್ಟ್ ಅಂತ ಇರ್ತದೆ, ಸಿಸ್ಟ್ ಆಗಿ ಒಂದು ಬೆಳೀತದೆ, ಅದಕ್ಕೆ ನಾವು ನ್ಯೂರೋಸಿಸ್ಟಿ ಸರ್ಕೋಸ್ ಅಂತ ಹೇಳಿದ್ವಿ. ಇದು ಸಹ ನಾವು MRI ಮಾಡಿದ್ರೆ ನಾವು ಕಂಡು ಹಿಡಿಬಹುದು. ಅದೇ ಥರ ನಮ್ಮ ಇಂಡಿಯಾದಲ್ಲಿ ಇನ್ನೊಂದು ಒಂದು ಕಾಮನ್ ರೋಗ ಏನಂತ ಹೇಳಿದ್ರೆ ಟ್ಯೂಬರ್ಕುಲೋಸಿಸ್, ಟ್ಯೂಬರ್ಕುಲೋಸಿಸ್. ನ್ಯೂರೋಸಿಸ್ಟಿ ಸರ್ಕೋಸ್ ಥರನೇ ಒಂದು ಗುಳ್ಳೆ ಹಾಗೆ ಟ್ಯೂಬರ್ಕುಲೋಸಿಸ್ ಅಂತ ನಾವು MRI ಮಾಡಿದರೆ, ಸ್ಕ್ಯಾನ್ ಮಾಡಿದರೆ ನಾವು ಅದನ್ನು ಕಂಡು ಹಿಡಿತೇವೆ. ಸೊ ಸಾಧಾರಣ EEG ಮತ್ತು MRI ಮಾಡಿದ ನಂತರ ಅದರ ನಂತರ ನಾವು ಈ ಯಾವ ಟೈಪ್ ಫಿಟ್ಸ್ ಇದೆ, ಜನರಲೈಸ್ ಸೀಜರಾ ಅಥವಾ ಪಾರ್ಷಲ್ ಸೀಜರಾ, ಅದನ್ನು ನಾವು ವಿಂಗಡಿಸಿದ ನಂತರ ಜನರಲೈಸ್ ಸೀಜರಿಗೆ ತಕ್ಕ ಒಂದು ಮೆಡಿಸಿನ್, ಪಾರ್ಷಲ್ ಸೀಜರಿಗೆ ತಕ್ಕ ಒಂದು ಮೆಡಿಸಿನ್ ಕೊಡ್ತೇವೆ. ಈಗ ಜನರಲೈಸ್ ಸೀಜರಿಗೆ ಸಾಧಾರಣ ನಾವು ಸೋಡಿಯಂ ವ್ಯಾಲ್ಪ್ರೇಟ್ ಅಂತ ಮದ್ದಿದೆ, ಹಾಗಾಗಿ ಫಿನಿಟೈನ್ ಅಂತ ಮದ್ದಿದೆ, ಅಂತಹ ಮೆಡಿಸಿನ್ ನಾವು ಜನರಲೈಸ್ ಸೀಜರಿಗೆ ಕೊಡ್ತೇವೆ. ಅದೇ ಥರ ಮಯೋಕ್ಲೋನಿಕ್ ಸೀಜರಿಗೆ ಸೋಡಿಯಂ ವ್ಯಾಲ್ಪ್ರೇಟ್, ಲೆವಿಟ್ರಿಸ್ಟಮ್ ಅಂತ ಮದ್ದಿದೆ, ಅದಕ್ಕೂ ನಾವು ಕೊಡ್ತೇವೆ. ಹಾಗಾಗಿ ಪಾರ್ಷಲ್ ಸೀಜರಿಗೆ ಕಾರ್ಬೋಮಿಸಮ್ ಆಕ್ಸ್ಕಾರ್ಬಿಸ್ ಅಂತ ಒಂದು ಮೆಡಿಸಿನ್ ಕೊಡ್ತೇವೆ. ಸೊ ಇದು ಆದ ನಂತರ ನಾವು ಸಾಧಾರಣ ಕೊಡುವಂಥ ಮೆಡಿಸಿನ್. ಎಸ್. ಸೊ ವಿಮೆನ್ ಅನ್ ಪ್ರೆಗ್ನೆನ್ಸಿ ಅನ್ನುವಂಥದ್ದು, ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಫಿಟ್ಸನ್ನು ಹೇಗೆ ಟ್ರೀಟ್ ಮಾಡ್ಬೋದು? ಯಾಕಂತ ಹೇಳಿದರೆ ಇದರಿಂದ ಮಗುವಿಗೆ ಏನಾದರೂ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆಯಾ? ಮಗುವಿನ ಬುದ್ಧಿಶಕ್ತಿಗೂ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆಯಾ? ಒಳ್ಳೆ ಪ್ರಶ್ನೆ. ಈಗ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, ಎರಡರಲ್ಲಿ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಫಿಟ್ಸ್ ಬರ್ಬೋದು. ಸೊ ಯಾವ ಹೆಣ್ಮಕ್ಳಿಗೆ ಫಿಟ್ಸ್ ಇದೆ ಅಂತ ಫಿಟ್ಸ್ ಇರುವ ಎಪಿಲೆಪ್ಟಿಕ್ ಹೆಂಗಸರಿಗೆ ಒಂದು ವೇಳೆ ಕಳೆದ 1 ರಿಂದ 2 ವರ್ಷದಲ್ಲಿ ಫಿಟ್ಸ್ ಬರದಿದ್ದರೆ ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಹಾನಿ ಬರೋ ಸಾಧ್ಯತೆ ಕಡಿಮೆ. ಅದು ಫಸ್ಟ್ ವಿಷಯ. ಸೆಕೆಂಡ್ ವಿಷಯ ಏನಂತ ಹೇಳಿದರೆ, ಪ್ರೆಗ್ನೆನ್ಸಿಯಲ್ಲಿ ಕೆಲವು ಕಾರಣದಿಂದ ಫಿಟ್ಸ್ ಬರಬಹುದು. ಬೇರೆ ಕಾರಣ, ನಾನು ಆಗಲೇ ಹೇಳಿದ ಕಾರಣದಿಂದ ಒಂದು ಹೊರತು ಕೆಲವು ಬೇರೆ ಕಾರಣ ಇರ್ತದೆ ಪ್ರೆಗ್ನೆನ್ಸಿಯಲ್ಲಿ ಬರುವಂಥ ಫಿಟ್ಸಿಗೆ ಉಂಟು ಮಾಡುವಂಥ ಕಾರಣಗಳು. ಅದರಲ್ಲಿ ಒನ್ ಅಂತ ಹೇಳಿದರೆ ಪ್ರೆಸ್ ಅಂತ ಹೇಳ್ತೇವೆ. ಪ್ರೆಸ್ ಅಂತ ಹೇಳಿದರೆ ಹೈಪರ್ಟೆನ್ಸಿವ್ ಎನ್ಸೆಫಲೋಪತಿ, ಪ್ರೆಸ್ ಅಥವಾ ಹೈಪರ್ಟೆನ್ಸಿವ್ ಎನ್ಸೆಫಲೋಪತಿ. ಇದು ಸಡನ್ ಆಗಿ ಇದ್ದಕ್ಕಿದ್ದಾಗಿ BP ರೈಸ್ ಆಗಿ ಮೆದುಳೊಳಗೆ ಸ್ವೆಲ್ಲಿಂಗ್ ಉಂಟು ಮಾಡಿ ಅದರಿಂದ ಫಿಟ್ಸ್ ಬರಬಹುದು. ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಡೆಲಿವರಿ ಟೈಮಲ್ಲಿ ಫಿಟ್ಸ್ ಬರ್ಬೋದು. ಇದು ಪ್ರತ್ಯೇಕ ಪ್ರೆಗ್ನೆನ್ಸಿಲಿ ಬರುವಂಥ ಫಿಟ್ಸ್. ಇನ್ನೊಂದು ಅಂತ ಹೇಳಿದರೆ ಕಾರ್ಟಿಕಲ್ ವೀನಸ್ ಥ್ರಾಂಬೋಸಿಸ್. ಕಾರ್ಟಿಕಲ್ ವೀನಸ್ ಥ್ರಾಂಬೋಸಿಸ್ ಅಂತ ಹೇಳಿದರೆ ನಮ್ಮ ಮೆದುಳಲ್ಲಿ ಶುದ್ಧ ರಕ್ತನಾಳ ಇರ್ತದೆ, ಅಶುದ್ಧ ರಕ್ತನಾಳ ಇರ್ತದೆ. ಅಶುದ್ಧ ರಕ್ತನಾಳಿಗೆ ನಾವು ಹೇಳೋದು ವೇನ್ಸ್. ಈ ವೇನ್ಸ್ ಅಲ್ಲಿ ಏನಾದರೂ ಒಂದು ವೇಳೆ ಕ್ಲಾಟ್ ಬಂದರೆ, ಆ ಕ್ಲಾಟ್ ಬಂದ ನಂತರ ಅದರಲ್ಲಿ ವೀನಸ್ ಇನ್ಫಾಕ್ಟ್ ಅಂತ ಹಾಗೆ ಅದರಿಂದ ಫಿಟ್ಸ್ ಬರೋದು. ಸೊ ಇದು ಪ್ರೆಗ್ನೆನ್ಸಿ ಮತ್ತು ಈ ಡೆಲಿವರಿ ಸಮಯದಲ್ಲಿ ಬರುವಂಥ ಒಂದು ಮುಖ್ಯ ಕಾರಣ. ಅದಕ್ಕೆ ಕಾರಣ ಏನಂತ ಹೇಳಿದರೆ, ಈ ಕೆಲವು ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಸಮಯದಲ್ಲಿ ತುಂಬ ವಾಂತಿ ಆಗಿರ್ತದೆ, ವಾಂತಿ ಆಗ್ತದೆ. ವಾಂತಿ ಆದರೆ ಡಿಹೈಡ್ರೇಷನ್ ಆಗ್ತದೆ. ಡಿಹೈಡ್ರೇಷನ್ ಆಗೋ ರಕ್ತದಲ್ಲಿ ರಕ್ತ ಸ್ವಲ್ಪ ಕಡಿಮೆ ಇರ್ತದೆ, ರಕ್ತ ಕಾನ್ಸಂಟ್ರೇಷನ್ ಕಡಿಮೆ ಇರ್ತದೆ. ಸೊ ಅದರಲ್ಲಿ ವೇನ್ಸಲ್ಲಿ ಕ್ಲಾಟ್ ಆಗೋ ಸಾಧ್ಯತೆ ಜಾಸ್ತಿ. ಸೊ ವೇನ್ಸಲ್ಲಿ ಕ್ಲಾಟ್ ಆದರೆ ಕಾರ್ಟಿಕಲ್ ವೀನಸ್ ಥ್ರಾಂಬೋಸಿಸ್ ಬಂದುಬಿಟ್ಟು ಅವರಿಗೆ ಫಿಟ್ಸ್ ಬರ್ಬೋದು. ಸೊ ಅದನ್ನು ನಾವು ಕಂಡುಹಿಡಿಯೋದು ಹೇಗಂತ ಹೇಳಿದರೆ, ಸಾಧಾರಣ ಅದಕ್ಕೆ ನಾವು MRI ಮಾಡ್ತೇವೆ. BP ಜಾಸ್ತಿ ಆದರೆ ನಾವು ಅದನ್ನು ಹೈಪರ್ಟೆನ್ಸಿವ್ ಎನ್ಸೆಫಲೋಪತಿ ಡಯಾಗ್ನೋಸ್ ಮಾಡಿ MRI ಇದರಲ್ಲಿ ಅದರ ಒಂದೊಂದು ಲಕ್ಷಣ ಇರ್ತದೆ. CVTಗೆ ಒಂದು ಲಕ್ಷಣ, MRI ಲಕ್ಷಣ ಇರ್ತದೆ, ಹೈಪರ್ಟೆನ್ಸಿವ್ಗೆ ಒಂದು ಲಕ್ಷಣ ಇರ್ತದೆ. ಹೈಪರ್ಟೆನ್ಷನ್ ಎನ್ಸೆಫಲೋಪತಿ ಸಾಧಾರಣ BP ಒಳ್ಳೆ ಕಂಟ್ರೋಲ್ ಮಾಡಿದರೆ ಅದನ್ನು ಕರೆಕ್ಟಾಗಿ ಟ್ರೀಟ್ ಮಾಡ್ಬೋದು. ಕಾರ್ಟಿಕಲ್ ವೀನಸ್ ಥ್ರಾಂಬೋಸಿಸ್ ಇದ್ದರೆ ಅದಕ್ಕೆ ಸೂಕ್ತವಾದ ಆ್ಯಂಟಿ ಥ್ರಾಂಬೋಟಿಕ್ ಏಜೆಂಟ್ಸ್ ಕೊಟ್ಟು ಅದನ್ನು ಸರಿಪಡಿಸ್ಬೋದು. ಸೊ ಇದು ಸಾಧಾರಣ ಪ್ರೆಗ್ನೆನ್ಸಿಯಲ್ಲಿ ಬರುವ ಅಪಸ್ಮಾರ ಕಾರಣ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಆ ಪ್ರೆಗ್ನೆನ್ಸಿಯಲ್ಲಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ನೀರಿನ ಅಂಶ ಜಾಸ್ತಿ ಆದ ನಂತರ ಅಂತ ಹೇಳಿದರೆ ಡೈಲ್ಯೂಟ್ ಆಗ್ತದೆ. ನಾವು ಮೆಡಿಸಿನ್ ಕೊಡ್ತೇವೆ, ಅದರ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಇದರಿಂದ ಸ್ವಲ್ಪ ಅಪಸ್ಮಾರ ಬರುವ ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತದೆ. ಮತ್ತು ಕೆಲವು ಹೆಣ್ಮಕ್ಳಿಗೆ ತುಂಬ ಕಾಳಜಿ ಇರ್ತದೆ, ಇದು ಏನೋ ಫಸ್ಟ್ ಪ್ರೆಗ್ನೆನ್ಸಿ ತುಂಬ ಸ್ಪೆಷಲ್ ಪ್ರೆಗ್ನೆನ್ಸಿ ಆಗಿರ್ತದೆ, ಅವಾಗ ಕಾಳಜಿ ಜಾಸ್ತಿ ಇರ್ತದೆ. ಅಂಥದ್ರಲ್ಲಿ ಸ್ಲೀಪ್ ಡಿಪ್ರೈವೇಷನ್, ಎಂಗ್ಸೈಟಿ ಅಂತ ಇರ್ತದೆ. ಎಂಗ್ಸೈಟಿ ಸ್ಲೀಪ್ ಡಿಪ್ರೈವೇಷನ್ ಆದರೆ ಅವರಿಗೆ ಅದರಿಂದ ಫಿಟ್ಸ್ ಬರ್ಬೋದು. ಸೊ ಇದು ನಾವು ಸಾಧಾರಣ ಪ್ರತ್ಯೇಕ ಪ್ರೆಗ್ನೆನ್ಸಿಯಲ್ಲಿ ನಾವು ಕಾಣಿಸ್ಕೊಳ್ಳುವಂಥ ಪ್ರಾಬ್ಲಮ್ಸ್ಗಳು.
ಸೊ ಈ ಸ್ಟ್ರೆಸ್ ಅನ್ನುವಂಥದ್ದು ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ಫಿಟ್ಸ್ ಏನಾದರೂ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆಯಾ ಅಂತ? ಯಾಕಂತ ಹೇಳಿದ್ರೆ ಸ್ಟ್ರೆಸ್ ಅಂತ ಹೇಳುವಂಥದ್ದು ಸ್ಟ್ರೆಸ್ ಮಾಡಿ ಹೇಳುವಂಥ ವರ್ಡ್ ಈಗಿನ ಕಾಲದಲ್ಲಿ. ಸೊ ಇದು ಮೆದುಳಿಗೆ ಏನಾದರೂ ಗಾಯ ಮಾಡ್ತದ? ಸ್ಟ್ರೆಸ್ಸಲ್ಲಿ ನಿಜವಾಗಿ ಹೇಳಿದರೆ ಸ್ಟ್ರೆಸ್ಸಿಂದ ಫಿಟ್ಸ್ ಬರೋದಿಲ್ಲ. ಬಟ್ ಸ್ಟ್ರೆಸ್ಸಲ್ಲಿ ಏನಾದರೂ ಸ್ಲೀಪ್ ಡಿಪ್ರೆಷನ್ ಆದರೆ, ನಿದ್ದೆ ಕೊರತೆ ಆದರೆ, ನಿದ್ದೆ ಕೊರತೆ ಒಂದು ಮುಖ್ಯವಾದ ಕಾರಣ, ಅಪಸ್ಮಾರಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಒಂದು ಸ್ಲೀಪ್ ಡಿಪ್ರೆಷನ್ ಒಂದು ಅಪಸ್ಮಾರಕ್ಕೆ ಒಂದು ಮುಖ್ಯವಾದ ಕಾರಣ. ಸೊ ಅದರಿಂದ ಸ್ಟ್ರೆಸ್ಸಿಂದ ಏನಾದರೂ ನಿದ್ದೆ ಕೊರತೆ ಇದ್ದರೆ ಫಿಟ್ಸ್ ಬರ್ಬೋದು. ಡೈರೆಕ್ಟ್ ರಿಲೇಷನ್ ಯಾವುದಿಲ್ಲ, ಸ್ಟ್ರೆಸ್ಸಿಂದ ಫಿಟ್ಸ್ ಬರೋದಕ್ಕೆ ಡೈರೆಕ್ಟ್ ರಿಲೇಷನ್ ಇಲ್ಲ. ಸೊ ಯಾವುದೇ ಅಪಸ್ಮಾರ ಪೇಷಂಟ್ ನಾವು ಸಾಧಾರಣವಾಗಿ ಹೇಳ್ತೇವೆ, ದಯವಿಟ್ಟು ಒಂದು 8 ಗಂಟೆ ನಿದ್ದೆ ನಿಮಗೆ ಇದು ಕಂಪಲ್ಸರಿಗೆ ನೀವು ನಿದ್ದೆ ಮಾಡಿ. ನಿದ್ದೆ ಕೊರತೆ ಇದ್ದರೆ ನೀವು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಸಹ ನಿಮಗೆ ಒಂದೊಂದ್ಸತಿ ಫಿಟ್ಸ್ ಬರೋದು. ಆದಷ್ಟು ಸ್ಲೀಪ್ ಡಿಪ್ರೆಷನ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಎಸ್. ಸೊ ಡಾಕ್ಟರ್, ಈ ಫಿಟ್ಸ್ ಅನ್ನುವಂಥ ಟ್ರೀಟ್ಮೆಂಟ್ ಶುರುವಾದ ನಂತರ ಕಾಡುವಂತಹ ಒಂದೇ ಒಂದು ಪ್ರಶ್ನೆ, ನಾವಾಗಂತ ಹೇಳಿದರೆ ಸಾಮಾನ್ಯ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ವಾ, ಅಥವಾ ನಾವು ಸಾಮಾನ್ಯರಾಗಿ ಏನು ಹೇಳುವಂಥದ್ದು ಬೇರೆಯವರ ಹಾಗೆ ಬದುಕುವಂತಹ ಅವಕಾಶ ಇಲ್ವಾ? ಇಲ್ಲ, ಅದು ಒಂದು ತಪ್ಪು ತಿಳುವಳಿಕೆ. ಫಿಟ್ಸ್ ಇದ್ದರೆ 90 to 99% ಜನರಿಗೆ ಸಾಮಾನ್ಯ ಜೀವನವನ್ನು ನಡೆಸ್ಬೋದು. ಯಾಕಂತ ಹೇಳಿದರೆ ಹೆಚ್ಚಿನ ಪಕ್ಷ ಅಪಸ್ಮಾರ ಪೇಷಂಟಿಗೆ ನಾವು ಫಿಟ್ಸ್ ಇನ್ನ ಟ್ಯಾಬ್ಲೆಟ್ಸ್ ಕೊಟ್ಟು ಅದನ್ನು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ಬೋದು. ಸೊ ಇಂಥದ್ರಲ್ಲಿ ಆ ಪೇಷಂಟಿಗೆ ಅವಳ ಅಥವಾ ಅವರ ಸಾಮಾನ್ಯ ಜೀವನದಲ್ಲಿ ಒಂದು ಪೂರ್ಣ ರೀತಿಯಲ್ಲಿ ಅವರು ನಡೆಸ್ಬೋದು. ಸೊ ಅವರಿಗೆ ಯಾವುದೇ ಒಂದು ಅಡಚಣೆ ಬರೋದಿಲ್ಲ. ಬರೀ ಅವರ ಒಂದು ಟೈಮಲ್ಲಿ ಫಿಟ್ಸ್ ಆ್ಯಂಡ್ ಟ್ಯಾಬ್ಲೆಟ್ ತಗೊಂಡ್ರೆ ಅದು ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ಎಸ್ ಡಾಕ್ಟರ್. ಸೊ ಇನ್ನೊಂದು ಬದಲಾವಣೆ ಅಂತ ಹೇಳಿದರೆ ಆವಾಗಲೇ ಹೇಳಿದ್ವಿ, ಯಾವುದಾದ್ರೂ ಡೆವಲಪ್ಮೆಂಟ್ಸ್, ಹೊಸ ತಂತ್ರಜ್ಞಾನ ಏನಾದರೂ ಫಿಟ್ಸ್ ತಡೆಯುವುದರಲ್ಲಿ ಬಂದಿದೆಯಾ? ಈಗ ರೀಸೆಂಟ್ ಅಡ್ವಾನ್ಸಸ್, ಈಗ ಯಾಕೆ ನಾವು ರೀಸೆಂಟ್ ಅಡ್ವಾನ್ಸಸ್ ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ, ಈಗ ಬರೀ ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್, ಈಗ ಹೆಚ್ಚಿನ ಪಕ್ಷ ಜನರಿಗೆ ಟ್ಯಾಬ್ಲೆಟ್ಸಲ್ಲಿ ಕಂಟ್ರೋಲ್ ಆಗುತ್ತೆ. ಆದರೆ ಕೆಲವು ಕೇಸಲ್ಲಿ ಅದು ಒಂದು ಅಥವಾ ಜಾಸ್ತಿ ಟ್ಯಾಬ್ಲೆಟ್ಸ್ ಕೊಟ್ಟರೆ ಸಹ ಅವರಿಗೆ ಕಂಟ್ರೋಲ್ ಇರೋದಿಲ್ಲ. ಇದಕ್ಕೆ ನಾವು ರೆಸಿಸ್ಟೆಂಟ್ ಎಪಿಲೆಪ್ಸಿ ಅಂತ ಹೇಳ್ತೇವೆ, ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿ ಅಂತ ಹೇಳ್ತೇವೆ. ಸೊ ಡ್ರಗ್ ರೆಸಿಸ್ಟೆಂಟ್ ಎಪಿಲೆಪ್ಸಿಯಲ್ಲಿ ಸಾಧಾರಣ ನಾವು 2 ಅಥವಾ 3ಕ್ಕಿಂತ ಜಾಸ್ತಿ ಟ್ಯಾಬ್ಲೆಟ್ಸ್ ಕೊಟ್ಟರೆ ಸಹ ಫಿಟ್ಸ್ ಕಂಟ್ರೋಲ್ ಇರುವುದಿಲ್ಲ. ಇಂಥ ಜನರಲ್ಲಿ ನಾವು ಏನೋ ಒಂದು ಕೊಡಬೇಕಂತ ಹೇಳಿ ಅದಕ್ಕೆ ಇಂಥ ಜನರಿಗೆ ನಾವು ಏನಾದರೂ ಒಂದು ಬೆನಿಫಿಟ್ ಆಗೋ ಉದ್ದೇಶದಲ್ಲಿ ನೀವು ರೀಸೆಂಟ್ ಅಡ್ವಾನ್ಸ್ ಆಗಿದೆ. ಸೊ ರೀಸೆಂಟ್ ಅಡ್ವಾನ್ಸ್ ಬರುವ ಕಾರಣ ಇದೆ, ರೆಸಿಸ್ಟೆಂಟ್ ಎಪಿಲೆಪ್ಸಿಯನ್ನು ಟ್ರೀಟ್ ಮಾಡೋದಕ್ಕೆ ರೀಸೆಂಟ್ ಅಡ್ವಾನ್ಸ್ ಆಗಿದೆ. ಈ ರೀಸೆಂಟ್ ಅಡ್ವಾನ್ಸ್ ಏನೆಲ್ಲ ಇದೆ ಇದರಲ್ಲಿ, ನೂತನ ಚಿಕಿತ್ಸೆಯಲ್ಲಿ ಒಂದು ಮೇನ್ ಅಂತ ಹೇಳಿದರೆ ಒಂದು ಎಪಿಲೆಪ್ಸಿ ಸರ್ಜರಿ. ಸೊ ಎಪಿಲೆಪ್ಸಿ ಸರ್ಜರಿ ಅಂತ ಇರ್ತದೆ. ಸಾಧಾರಣ ಇಂಥ ರೆಸಿಸ್ಟೆಂಟ್ ಎಪಿಲೆಪ್ಸಿ ಕೇಸಲ್ಲಿ ನಾವು ಎಪಿಲೆಪ್ಸಿ ಸರ್ಜರಿ ಅಂತ ಹೇಳಿ ನಾವು ಅಡ್ವೈಸ್ ಮಾಡ್ತೇವೆ. ಎಪಿಲೆಪ್ಸಿ ಸರ್ಜರಿಯಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ಫಸ್ಟ್ ನಾವು ಅದನ್ನು ಅಂಥ ಪೇಷಂಟಿಗೆ ಒಂದು ವಿಡಿಯೋ ಇ ಜಿ ಅಂತ ಮಾಡಿಸ್ತೇವೆ. ನಾನು ಆಗಲೇ ಒಂದು ಇ ಜಿ ಬಗ್ಗೆ ಹೇಳಿದ್ದೇನೆ. ವಿಡಿಯೋ ಇ ಜಿ ಅಂತ ಹೇಳಿದರೆ 2 ರಿಂದ 3 ದಿನ ಅವರಿಗೆ ಒಂದು ಇ ಜಿ ರೂಮಲ್ಲಿ ಮಲಗಿಸಿ, ಒಂದು ಕ್ಯಾಮರಾ ಇರ್ತದೆ, ಅವರಿಗೆ ಎಲ್ಲ ಅವರ ಮೆಡಿಸಿನ್ಸನ್ನು ಸ್ಟಾಪ್ ಮಾಡಿ ಅವರಿಗೆ 2 to 3 ಡೇಸ್ ಅವರಿಗೆ ಮಲಗಿಸಿ, ಆ ಟೈಮಲ್ಲಿ ಅವರಿಗೆ ಫಿಟ್ಸ್ ಬಂದರೆ ಅದನ್ನು ರೆಕಾರ್ಡ್ ಸಹ ಮಾಡ್ತದೆ. ಫಿಟ್ಸ್ ಯಾವ ಥರ ಬರ್ತಾ ಇದೆ ಅಂತ ವಿಡಿಯೋದಿಂದ ರೆಕಾರ್ಡ್ ಸಹ ಮಾಡ್ತದೆ. ಮತ್ತು ನಮಗೆ ಇ ಜಿಯಲ್ಲಿ ಯಾವ ಅಂದರೆ ಹೇಳಿದರೆ ಯಾವುದೇ ಒಂದು ಸ್ಪಾಟಿಂದ ಬರ್ತಾ ಇದೆಯೋ ಅಥವಾ ಅದು ಅಂತ ಒಂದು ಅರಿವು ನಮಗೆ ಸಿಗ್ತದೆ. ಅದು ನಮಗೆ ಅದು ಒಂದು ಯಾವುದೇ ಸ್ಪಾಟನ್ನು ನಾವು ಕಂಡು ಹಿಡಿದ್ರೆ ಆ ಸ್ಪಾಟನ್ನು ನಾವು ಎಪಿಲೆಪ್ಸಿ ಸರ್ಜರಿ ಮುಖಾಂತರ ಅದನ್ನು ತೆಗಿಸ್ಬೋದು. ತೆಗೆದ ನಂತರ ಅಪಸ್ಮಾರ ಒಳ್ಳೆ ಕಂಟ್ರೋಲಲ್ಲಿ ಬರ್ಬೋದು. ಸೊ ಫಸ್ಟ್ ನಾವು ವಿಡಿಯೋ ಇ ಜಿ ಮಾಡಿಸ್ತೇವೆ. ಅದ ನಂತರ ಎಮ್ ಆರ್ ಐ ಸ್ಕ್ಯಾನ್ ಅಂತ ಹೇಳಿದರೆ ಅದರ ಒಂದು MRI ಸ್ಕ್ಯಾನ್ ಮಾಡಿ ಏನಾದರೂ ಸ್ಪಾಟ್ ಅಂತ ನೋಡ್ತೇವೆ. ನೆಕ್ಸ್ಟ್ ಪೆಟ್ ಸ್ಕ್ಯಾನ್ ಅಂತ ಇರ್ತದೆ, ಅದು ಸಹ ಮಾಡಿಸ್ತೇವೆ. ಅದರ ನಂತರ ಯಾವುದೇ ಒಂದು ಸ್ಪೆಸಿಫಿಕ್ ಎಪಿಲೆಪ್ಟೋಜೆನಿಕ್ ಝೋನ್ ಅಂತ ಹೇಳಿದರೆ ಯಾವುದೇ ಒಂದು ಝೋನ್ ಅಥವಾ ಒಂದು ಏನಾದರೂ ಸ್ಪಾಟ್ ಕಂಡ್ರೆ ಆ ಎಪಿಲೆಪ್ಸಿ ಸರ್ಜರಿ ಮುಖಾಂತರ ಅದನ್ನು ತೆಗಿಸ್ಬೋದು. ತೆಗೆದ ನಂತರ ಇಂಥ ಪೇಷಂಟಿಗೆ ಒಳ್ಳೆ ಕಂಪ್ಲೀಟ್ ಅವರು ಮೆಡಿಸಿನ್ದ ಹೊರಗೆ ಬರೋದಿಲ್ಲ. ಆದರೆ 3 ಟ್ಯಾಬ್ಲೆಟ್ಸಲ್ಲಿ ಅವರಿಗೆ ಕಂಟ್ರೋಲ್ ಆಗಿರಲಿಲ್ಲ, ಆದರೆ ಈಗ ಒಂದು ಟ್ಯಾಬ್ಲೆಟಲ್ಲಿ ಅವರಿಗೆ ಒಳ್ಳೆ ಕಂಟ್ರೋಲ್. ಕೆಲವು ಪೇಷಂಟಲ್ಲಿ ಕಂಪ್ಲೀಟ್ ಮೆಡಿಸಿನ್ ವಿದೌಟ್ ಮೆಡಿಸಿನ್ಸ್ ಅವರಿಗೆ ಇದು ಆಗ್ಬೋದು. ಬಟ್ ಹೆಚ್ಚಿನ ಪಕ್ಷ ಎಪಿಲೆಪ್ಸಿ ಸರ್ಜರಿ ಆದ ಪೇಷಂಟಿಗೆ ನಾವು 3 ರಿಂದ 1 ಮೆಡಿಸಿನ್ ಕೊಟ್ಟು ಅವರಿಗೆ ಒಳ್ಳೆ ಒಂದು ಕಂಟ್ರೋಲ್ ತರಿಸ್ಬೋದು. ಸೊ ಇದು ಒಂದು ಎಪಿಲೆಪ್ಸಿ ಸರ್ಜರಿ ಅಂತ ಹೇಳಿ. ಹಾಗೆಯೇ ವೇಗಲ್ ನರ್ವ್ ಸ್ಟಿಮ್ಯುಲೇಷನ್ ಇರ್ತದೆ. ಸೊ ವೇಗಲ್ ನರ್ವ್ ಸ್ಟಿಮ್ಯುಲೇಷನ್ ಕೊಟ್ಟು ಫಿಟ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ಕೆಲವು ಮಕ್ಕಳಲ್ಲಿ ಇದು ಕೀಟೋಜೆನಿಕ್ ಡಯಟ್ ಅಂತ ಇರ್ತದೆ. ನಾವು ಸಾಧಾರಣ ಈಗ
ಈಗಿನ ಎಲ್ಲ ಜನರು ಕೀಟೋ ಡಯಟ್ ಅಂತ ಹೇಳ್ತಾರೆ ವೇಟ್ ರಿಡಕ್ಷನಿಗೆ. ಅದೇ ಥರ ಒಂದು ಡಯಟ್ ಇರ್ತಾರೆ ಕೀಟೋಜೆನಿಕ್ ಡಯಟ್. ಈ ಕೀಟೋಜೆನಿಕ್ ಡಯಟ್ ಮಕ್ಕಳಲ್ಲಿ ಬರೋ ಎಪಿಲೆಪ್ಸಿಯಲ್ಲಿ ನಾವು ಸಾಧಾರಣ ಕೊಡೋದು. ಈ ಕೀಟೋಜೆನಿಕ್ ಡಯಟಿಂದ ಯಾವ ಮಕ್ಕಳಿಗೆ ಫಿಟ್ಸ್ ಕಂಟ್ರೋಲ್ ಆಗಲಿಲ್ಲ ಅಂಥವರಿಗೆ ನಾವು ಕೀಟೋಜೆನಿಕ್ ಡಯಟ್ ಅಡ್ವೈಸ್ ಮಾಡಿ ಫಿಟ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಸಾಧಿಸ್ತೀವಿ. ಎಸ್ ಡಾಕ್ಟರ್, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳಿದರೆ ಎಲ್ಲಿ ಭೇಟಿ ಆಗ್ಬೋದು? ನಾನು ಎಲ್ಲ ದಿನ KMC ಹಾಸ್ಪಿಟಲ್ ಅಂಬೇಡ್ಕರ್ ಸರ್ಕಲಲ್ಲಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ OPDಯಲ್ಲಿ ಇದ್ದೇನೆ. ಹಾಗಾಗಿ ಮತ್ತು ಫಳ್ನೀರ್ ಕ್ಲಿನಿಕ್ ಡಾನ್ ಬಾಸ್ಕೋ ಹಾಲ್ ರೋಡಲ್ಲಿ ನಾನು ಅವೈಲೇಬಲ್ ಆಗಿದ್ದೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಬಂದು ಇವತ್ತು ಕಾಯಿಲೆ ಕುರಿತಾಗಿ ತುಂಬ ಒಳ್ಳೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿ ಸಂಚಿಕೆಯಲ್ಲಿ ಇಂಥದ್ದೊಂದು ಕಾಯಿಲೆ ಬಗ್ಗೆ ಮಾತಾಡ್ತಾ ಬಹುಶಃ ಇಂತಹ ತಜ್ಞರು ತಿಳಿಸಿಕೊಡುವಂಥವರು ಇದ್ದಾಗ ಇಂತಹ ಕಾಯಿಲೆಯಿಂದ ಎಷ್ಟು ದೂರ ಇರ್ಬೋದು ಅನ್ನುವಂಥ ನೆಮ್ಮದಿಯ ವಾತಾವರಣ ಕೂಡ ನಮಗೆ ಸಿಗುತ್ತೆ. ಆ ನೆಮ್ಮದಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ರಿವ್ಯೂ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ತಜ್ಞರೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.